ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಾರ್ಥನೆ ಮಾಡ್ಲಾ ಮಾತಾಜಿ? ಹಾ, ಮಾಡಿ ಮಾತಾಜಿ. ಮತ್ತೆ ಆಮೇಲೆ ಓದಿಸ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿಸ್ಲಾ ಮಾತಾಜಿ? ಹಾ. ಏ ಮಂಜುಳಾ ಮಾತಾಜಿ. ಏ ಮಂಜುಳಾ ಮಾತಾಜಿ. ಗೀತಾ ಹಾ, ಓದಿ. ಹರೇ ಕೃಷ್ಣ ಮಾತಾಜಿ ಎಲ್ಲರಿಗೂ. ಹರೇ ಕೃಷ್ಣ. ಕತೆ ಹೀಗಿತ್ತು. ಅಲ್ಲಿಂದ ಮಾತಾಜಿ. ಅಲ್ಲ, ನೃಗ ಮಹಾರಾಜನ ಕಥೆಯನ್ನು ನೃಗರಾಜನ ಕಥೆಯನ್ನು ಓದು ಪ್ರಭುಪಾದರು ಆಜ್ಞಾಪಿಸಿದರು. ಪ್ರಭುಪಾದರ ಆಜ್ಞೆಗಳು ಸಂಕ್ಷಿಪ್ತವಾಗಿದ್ದರೂ ಸಮಗ್ರವಾಗಿರುತ್ತಿದ್ದವು. ಪ್ರಭುಪಾದರು ಇನ್ನೇನಾದರೂ ಹೇಳುತ್ತಾರೇನೋ ಎಂದು ಅವರ ಸೇವಕನು ತಡೆದನು. ಅವನು ಪುಸ್ತಕವನ್ನು ತೆರೆದು ಮತ್ತೆ ತಡೆದು ಗಟ್ಟಿಯಾಗಿ ಓದಲೇ ಎಂದು ಕೇಳಿದನು. ಪ್ರಭುಪಾದರು ತಲೆದೂಗಿದರು. ಸೇವಕನು ಗಟ್ಟಿಯಾಗಿ ಓದತೊಡಗಿದನು. ಸಾಮಾನ್ಯವಾಗಿ ಮುಂಜಾನೆಯ ಆ ವೇಳೆಯಲ್ಲಿ ಪ್ರಭುಪಾದರು ಶ್ರೀಮದ್ ಭಾಗವತವನ್ನು ಹೇಳಿ ಬರೆಸುತ್ತಿದ್ದರು. ಆದರೆ ಇಂದೇಕೆ ಹೀಗೆ ಮಾಡುತ್ತಿದ್ದಾರೆಂದು ಸತ್ಸ್ವರೂಪನಿಗೆ ಒಗಟಾಯಿತು. ಸತ್ಸ್ವರೂಪನು ಗಟ್ಟಿಯಾಗಿ ಓದುತ್ತಿರುವಾಗ ಪ್ರಭುಪಾದರು ನಿಶ್ಚಲರಾಗಿ ಕುಳಿತಿದ್ದರು. ಅವರು ಸಂತೋಷಗೊಂಡಿದ್ದಾರೆಯೇ ಅಥವಾ ಕೊನೆ ಪಕ್ಷ ಕೇಳಿಸಿಕೊಳ್ಳುತ್ತಿದ್ದಾರೆಯೇ ಎಂಬ ಸೂಚನೆಗಳು ಸಹ ಕಂಡುಬರುತ್ತಿರಲಿಲ್ಲ. ಆ ನಿಶ್ಶಬ್ದದಲ್ಲಿ ಸತ್ಸ್ವರೂಪನಿಗೆ ತಾನು ಓದುತ್ತಿರುವ ತನ್ನ ಧ್ವನಿ ನಿಚ್ಚಳವಾಗಿ ಕೇಳಬರುತ್ತಿತ್ತು. ಅವನು ಕಥೆಯನ್ನು ಗಮನವಿಟ್ಟು ಆಲಿಸಿದನು. ಕಥೆ ಹೀಗಿತ್ತು. ನೃಗರಾಜನು ಬ್ರಾಹ್ಮಣರಿಗೆ ಅನೇಕ ಗೋವುಗಳನ್ನು ದಾನವಾಗಿ ನೀಡುತ್ತಿದ್ದನು. ಒಂದು ದಿನ ನೃಗರಾಜನು ಒಬ್ಬ ಬ್ರಾಹ್ಮಣನಿಗೆ ದಾನವಾಗಿ ನೀಡಿದ ಹಸುವೊಂದು ಅಡ್ಡಾಡುತ್ತಾ ಮತ್ತೆ ನೃಗರಾಜನ ಹಸುಗಳ ಮಂದೆಗೆ ಹಿಂತಿರುಗಿ ಬಂದು ಸೇರಿಕೊಂಡು ಬಿಟ್ಟಿತ್ತು. ಇದನ್ನರಿಯದ ರಾಜನು ಆ ಹಸುವನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟನು. ಆ ಬ್ರಾಹ್ಮಣನು ಅದನ್ನು ಕರೆದೊಯ್ಯುತ್ತಿದ್ದಾಗ ಅದನ್ನು ಮೊದಲೇ ದಾನವಾಗಿ ಪಡೆದಿದ್ದ ಇನ್ನೊಬ್ಬ ಬ್ರಾಹ್ಮಣನು ಅಲ್ಲಿಗೆ ಬಂದು ಆ ಹಸುವಿನ ಮೇಲೆ ತನ್ನ ಒಡೆತನವನ್ನು ಸಾಧಿಸಿದನು. ಅವರಿಬ್ಬರ ನಡುವೆ ವಾಗ್ವಾದವಾಯಿತು. ಅವರು ರಾಜನ ಬಳಿ ಬಂದು ರಾಜನು ದಾನವಾಗಿ ನೀಡಿದ್ದ ಹಸುವನ್ನು ಹಿಂದಕ್ಕೆ ಪಡೆದಿದ್ದಾನೆಂದು, ಅದು ಮಹಾ ಪಾಪವೆಂದು ಆಪಾದಿಸಿದರು. ಆ ಹಸುವಿಗೆ ಬದಲಾಗಿ ಆ ಬ್ರಾಹ್ಮಣರಿಬ್ಬರಿಗೂ ತಲಾ 100,000 ಗೋವುಗಳನ್ನು ನೀಡಲು ರಾಜನು ಮುಂದಾದನು. ಆದರೆ ಆ ಬ್ರಾಹ್ಮಣರಿಬ್ಬರೂ ಅದಕ್ಕೆ ಒಪ್ಪಲಿಲ್ಲ. ಏಕೆಂದರೆ ಮನುಧರ್ಮ ಶಾಸನದ ಪ್ರಕಾರ ಬ್ರಾಹ್ಮಣನಿಗೆ ಸೇರಿದ ಆಸ್ತಿಯನ್ನು ಯಾರೂ ಸಹ, ಕೊನೆಗೆ ಸರ್ಕಾರವೂ ಸಹ ಯಾವ ನಿಬಂಧನೆಯ ಮೇರೆಗೂ ಹಿಂದಕ್ಕೆ ಪಡೆಯುವಂತಿರಲಿಲ್ಲ. ಹೀಗಾಗಿ ಬ್ರಾಹ್ಮಣರಿಬ್ಬರೂ ಕೋಪದಿಂದ ಹೊರಟು ಹೋದರು. ಇದರ ಪರಿಣಾಮವಾಗಿ ನೃಗರಾಜನು ತನ್ನ ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಹುಟ್ಟಬೇಕಾಯಿತು. ಸಾಕ ಮಾತಾಜಿ?
ಓದಿ ಓದಿ ಇನ್ನೊಂದು ಪ್ಯಾರ ಓದಿ. ಇದನ್ನು ಓದುತ್ತಿರುವಂತೆ ಸತ್ಸ್ವರೂಪನಿಗೆ ಹಠಾತ್ತನೆ ತಾನು ಮಾಡಿದ ಒಂದು ವಂಚನೆಯನ್ನು ಬಹಿರಂಗಪಡಿಸಲು ಪ್ರಭುಪಾದರು ತನ್ನಿಂದ ಇದನ್ನು ಓದಿಸುತ್ತಿದ್ದಾರೆಂದು ಅನ್ನಿಸತೊಡಗಿತು. ಗಾಬರಿಗೊಂಡ ಅವನು ತಾನು ಗುರುಗಳ ವಸ್ತುವೊಂದನ್ನು ಕದ್ದು ಅಪರಾಧ ಮಾಡಿದ್ದರ ಬಗ್ಗೆ ಯೋಚಿಸತೊಡಗಿದನು. ಆವರೆಗೆ ತಾನು ಮಾಡಿದ ತಪ್ಪು ಅವನಿಗೆ ಹೊಳೆದಿರಲಿಲ್ಲ. ಪ್ರಭುಪಾದರಿಗೆ ಉಡುಗೊರೆಯಾಗಿ ಬಂದಿದ್ದ ಒಂದು ಜೊತೆ ಕಾಲುಚೀಲ, ಕರವಸ್ತ್ರ ಇತ್ಯಾದಿಗಳನ್ನು ತಮ್ಮ ಶಿಷ್ಯರಿಗೆ ಕೊಡುವುದು ಅವರ ಪದ್ಧತಿಯಾಗಿತ್ತು. ಅವರು ತಮಗಾಗಿ ಉಪಯೋಗಿಸುತ್ತಿದ್ದುದು ಅತಿ ಕಡಿಮೆ. ಹೀಗಾಗಿ ವೃಂದಾವನದಲ್ಲಿ ಚಳಿ ಹೆಚ್ಚಾಗಿದ್ದುದರಿಂದ ಸತ್ಸ್ವರೂಪನು ತನ್ನ ಗುರುಗಳು ಬಳಸಲು ಬಯಸುವುದಿಲ್ಲವೆಂಬ ಖಾತ್ರಿಯಿಂದ ದುಬಾರಿಯಾಗಿ ತೋರದ ಒಂದು ಜೊತೆ ಕಾಲುಚೀಲಗಳನ್ನು ತನಗೆ ತೆಗೆದುಕೊಂಡಿದ್ದನು. ಪ್ರಭುಪಾದರು ಇದಕ್ಕೆ ಆಕ್ಷೇಪಿಸುವುದಿಲ್ಲವೆಂದು ಅವನು ಭಾವಿಸಿದ್ದನು. ಆದರೆ ಈಗ ಅವನ ಕಳ್ಳತನವು ಪರೋಕ್ಷವಾಗಿ ಬಹಿರಂಗಗೊಂಡಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಆರ್ ಕೋಡಿಕಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಓದಿ ಮಾತಾಜಿ. ಕಥೆಯು ಮುಗಿದ ಬಳಿಕ ಪ್ರಭುಪಾದರು ಮತ್ತು ಅವರ ಸೇವಕ ಮೌನ ವಹಿಸಿದರು. ಪ್ರಭುಪಾದರು ನಿದ್ರಿಸುತ್ತಿರಬಹುದೆಂದು ಸತ್ಸ್ವರೂಪನಿಗೆ ತೋರಿತು. ಆದರೂ ಅವನು ಏನಾದರೂ ಹೇಳುವ ಅಥವಾ ಕೊನೆ ಪಕ್ಷ ಅಲುಗಾಡುವ ಧೈರ್ಯವನ್ನು ಮಾಡಲಿಲ್ಲ. ಇಬ್ಬರು ಮೌನವಾಗಿ ಕುಳಿತಿದ್ದರು. ಸತ್ಸ್ವರೂಪನು ತಲೆ ಬಾಗಿಸಿ ಪುಸ್ತಕದ ಕಡೆ ನೋಡುತ್ತಾ ಪ್ರಭುಪಾದರ ಸಂಜೆಗಾಗಿ ಆಗಾಗ ಅವರತ್ತ ನೋಡುತ್ತಿದ್ದನು. 5 ನಿಮಿಷಗಳು ಕಳೆದವು. ಕೊನೆಗೆ ಪ್ರಭುಪಾದರು ಹೇಳಿದರು, ಈಗ ಈ ಅಧ್ಯಾಯವನ್ನು ತೆಗೆದುಕೊಂಡು ಹೋಗಿ ಬೆರಳಚ್ಚು ಮಾಡು. ಸೇವಕನು ಅವರ ಆಜ್ಞೆಯನ್ನು ಶಿರಸಾವಹಿಸಿ ಹೊರಡಲೆದ್ದನು. ಆದರೂ ಅವನಿಗೆ ಇದು ಸ್ಪಷ್ಟವಾಗಿ ತಾನೇಕೆ ಕತೆ ಓದಿದೆ ಮತ್ತು ಅದನ್ನೇಕೆ ಬೆರಳಚ್ಚು ಮಾಡಬೇಕು. ಪ್ರಭುಪಾದರು ಮುಂದುವರಿದು ಹೇಳಿದರು, ಈಗ ನಾನೊಂದು ಪತ್ರ ಬರೆಸಬೇಕಾಗಿದೆ. ಸತ್ಸ್ವರೂಪನ ಬಳಿ ಬರೆದುಕೊಳ್ಳುವ ಸಾಮಗ್ರಿ ಇದ್ದವು. ಕೂಡಲೇ ಅವನು ಕುಳಿತುಕೊಂಡು ಪ್ರಭುಪಾದರ ನುಡಿಗಳನ್ನು ಬರೆದುಕೊಳ್ಳತೊಡಗಿದನು. ಆ ಪತ್ರವು ಮಿಸ್ಟರ್ ಎಸ್ ಅವರಿಗೆ ಬರೆಸಿದ್ದಾಗಿತ್ತು. ಮಿಸ್ಟರ್ ಎಸ್ ನೀಡಿದ ಜಮೀನಿನ ದಾನ ಮತ್ತು ಮುಂಭಾಗದ 50 ಅಡಿಗಳಷ್ಟು ಜಾಗವನ್ನು ಅವರು ಹಿಂತೆಗೆದುಕೊಳ್ಳಬೇಕೆಂದಿದ್ದ ಅವರ ಇರಾದೆಯ ಬಗ್ಗೆ ಪ್ರಭುಪಾದರು ಪ್ರಸ್ತಾಪಿಸಿದರು. ಮೂಲ ಕರಾರಿನ ಪ್ರಕಾರ ಶ್ರೀಮತಿ ರಾಧಾರಾಣಿಯ ಇಂಗಿತದಂತೆ ಇಡೀ ಜಮೀನನ್ನು ಮಿಸ್ಟರ್ ಎಸ್ ತಮಗೆ ನೀಡಿದುದನ್ನು ಪ್ರಭುಪಾದರು ನೆನಪಿಸಿದ್ದರು. ಈಗ ಅದನ್ನು ಹಿಂತೆಗೆದುಕೊಳ್ಳುತ್ತಿದ್ದೇನೆಂದು ಮಿಸ್ಟರ್ ಎಸ್ ಹೇಳಲು ಹೇಗೆ ಸಾಧ್ಯ? ಇರಾದೆಯ ಬಗ್ಗೆ ಅವರು ಪುನರಾಲೋಚಿಸಬೇಕು. ಈ ಸಂಬಂಧವಾಗಿ ಮಿಸ್ಟರ್ ಎಸ್ ಅವರ ಅವಲೋಕನಕ್ಕಾಗಿ ಪ್ರಭುಪಾದರು ಶ್ರೀಮದ್ ಭಾಗವತದಲ್ಲಿನ ದೃಗರಾಜನ ಕಥೆಯನ್ನು ಪತ್ರದೊಂದಿಗೆ ಕಳಿಸಿಕೊಡುತ್ತಿದ್ದರು. ಮಿಸ್ಟರ್ ಎಸ್ ಅದನ್ನು ಓದಬೇಕು ಮತ್ತು ಅದರ ಗೂಢಾರ್ಥವನ್ನು ಪರಿಭಾವಿಸಬೇಕು ಎಂಬುದು ಪ್ರಭುಪಾದರ ಉದ್ದೇಶವಾಗಿತ್ತು. ಪ್ರಭುಪಾದರ ಸೇವಕನ ಮನಸ್ಸಿಗೆ ಸಮಾಧಾನವಾಯಿತು. ಆದರೆ ತನ್ನ ಅಪರಾಧ ಅವನಿಗೆ ಅರಿವಾಯಿತು ಮತ್ತು ಇನ್ನು ಮುಂದೆ ತನ್ನ ಗುರುಗಳ ವಸ್ತುಗಳನ್ನು ತೆಗೆದುಕೊಳ್ಳುವ ವಿಷಯದಲ್ಲಿ ಜಾಗರೂಕನಾಗಿರಬೇಕೆಂದು ಅವನು ಅರಿತುಕೊಂಡನು. ಹಾಗೆಯೇ ಅವನು ಇನ್ನೊಂದು ಪಾಠವನ್ನು ಕಲಿತಂತಾಗಿತ್ತು. ಪ್ರಭುಪಾದರ ಬಗ್ಗೆ ಅವನ ಅಭಿಪ್ರಾಯವು ವ್ಯಕ್ತಿಗತವಾಗಿತ್ತು. ಅವನು ಪ್ರಭುಪಾದರೊಂದಿಗೆ ಇದ್ದರೂ ಸಹ ಅವರ ಆಲೋಚನೆಗಳನ್ನು ಮತ್ತು ಉದ್ದೇಶಗಳನ್ನು ಅವನು ಸರಿಯಾಗಿ ಗ್ರಹಿಸಿರಲಿಲ್ಲ. ಬಹುಶಃ ಇವನೇ ಅಲ್ಲದೆ ಇತರ ಶಿಷ್ಯರು ಸಹ ಕೆಲವೊಮ್ಮೆ ಆ ತಪ್ಪನ್ನು ಮಾಡುತ್ತಿದ್ದರೆಂದು ಅವನಿಗನ್ನಿಸಿತು. ಪ್ರಭುಪಾದರ ವ್ಯಕ್ತಿತ್ವದ ವಿವಿಧ ಮಕ್ಕಳುಗಳನ್ನು ಗ್ರಹಿಸಲು ಪ್ರಯತ್ನಿಸಬಹುದೇ ವಿನಾ ಅವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ನಿರೀಕ್ಷೆಯನ್ನು ಯಾರು ಇಟ್ಟುಕೊಳ್ಳಬಾರದು. ಪ್ರಭುಪಾದರ ವ್ಯವಹಾರಗಳಲ್ಲಿ ಸ್ವತಃ ಅವರೊಂದಿಗೆ ಇದ್ದಂತಹ ಜಿಬಿಸಿ ಕಾರ್ಯದರ್ಶಿಗಳು ಮತ್ತು ಭಕ್ತ ಮುಖಂಡರಿಗೂ ಸಹ ಅವರ ಆಲೋಚನೆಗಳನ್ನು ಸರಿಯಾಗಿ ಗ್ರಹಿಸಲು ಕಷ್ಟವಾಗುತ್ತಿತ್ತು. ಆದ್ದರಿಂದ ಶೀಲ ಪ್ರಭುಪಾದರ ನಿರ್ದೇಶನಗಳನ್ನು ಸದಾ ಪಾಲಿಸುವುದಷ್ಟೇ ಅತ್ಯುತ್ತಮ ಮಾರ್ಗವೆಂದು ಸತ್ಸ್ವರೂಪನು ನಿರ್ಧರಿಸಿದನು. ಪಕ್ಕದ ಕೊಠಡಿಗೆ ಹೋಗಿ ಅವನು ದೃಗರಾಜನ ಕಥೆಯನ್ನು ಬೆರಳಚ್ಚು ಮಾಡತೊಡಗಿದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿಣಿ ಮಾತಾಜಿ, ಹರಿಣಿ ಕಕ್ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೇನೆ ಪ್ರಭುಪಾದರು ಅಲ್ಲಿಂದ ಮಾತಾಜಿ ಅಥವಾ ಪ್ರಭುಪಾದರು ಹೇಳಿ ಸೂರ್ಯೋದಯದ ವೇಳೆಗೆ
ಇನ್ನ ಮೇಲ್ಗಡೆ ಸೂರ್ಯೋದಯದ ವೇಳೆಗೆ ಪ್ರಭುಪಾದರು ತಮ್ಮ ಮನೆಯಿಂದ ಹೊರಗೆ ಬಂದು ಧೂಳು ಕವಿದ ಬೀದಿಯಲ್ಲಿ ಅಡಿಯಿಟ್ಟರು. ವೃಂದಾವನದ ಇಸ್ಕಾನ್ನ ಭಕ್ತರು ಪ್ರಭುಪಾದರ ಬೆಳಗಿನ ವಾಯು ವಿಹಾರದಲ್ಲಿ ಅವರ ಜೊತೆಗೂಡಿದರು. ನಡೆಯುತ್ತಾ ಪ್ರಭುಪಾದರು ಹೇಳಿದರು, ಇಲ್ಲಿ ಸದಾ ವಿದ್ಯುತ್ ಪೂರೈಕೆ ನಿಲುಗಡೆಯಾಗುತ್ತಿರುತ್ತದೆ ಎಂದು ಭಕ್ತನೊಬ್ಬನು ಹೇಳಿದನು. ಭಾರತವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರೆದಿದೆ ಮತ್ತು ಪಶ್ಚಿಮ ದೇಶಗಳು ಭೌತಿಕ ಜ್ಞಾನದಲ್ಲಿ ಮುಂದುವರೆದಿವೆ. ಇವೆರಡೂ ಒಂದುಗೂಡಬೇಕು ಎಂಬುದು ಅವನ ಅಭಿಪ್ರಾಯವಾಗಿತ್ತು. ಅವನು ಹೇಳಿದ್ದು ಸರಿ ಎಂದು ಪ್ರಭುಪಾದರು ಒಪ್ಪಿ, ಅವೆರಡನ್ನೂ ಒಂದುಗೂಡಿಸುವುದೇ ನನ್ನ ಉದ್ದೇಶ ಎಂದರು. ಪ್ರಭುಪಾದರು ದೇವಾಲಯದ ಆಸ್ತಿಯ ಮುಂಭಾಗದಲ್ಲಿದ್ದ ಛತಿಕರ ರಸ್ತೆಯನ್ನು ತಲುಪಿ ಅಲ್ಲಿಂದ ದೆಹಲಿಯ ದಿಕ್ಕಿಗೆ ರಸ್ತೆಯ ನಡುವೆ ನಡೆಯತೊಡಗಿದರು. ರಸ್ತೆಯ ಮಗ್ಗುಲಲ್ಲಿ ಭಾರೀ ಬೇವಿನ ಮರಗಳಿದ್ದವು. ಪ್ರಭುಪಾದರು ತಮ್ಮ ಮಾತನ್ನು ಮುಂದುವರಿಸಿದರು. ಜೀವನದ ಭೌತಿಕ ಮಗ್ಗುಲೂ ಸಹ ಅಗತ್ಯವೇ. ಪಶ್ಚಿಮ ದೇಶಗಳಲ್ಲಿ ಮುಖಕ್ಷೌರಕ್ಕೂ ಯಂತ್ರವಿದೆ, ಅದು ಒಳ್ಳೆಯದೇ. ಆದರೆ ಅದನ್ನು ದುರುಪಯೋಗ ಸಹ ಮಾಡಿಕೊಳ್ಳಲಾಗುತ್ತಿದೆ. ಅಮುಖ್ಯವೂ ಅಸಹ್ಯವೂ ಆದ ಲೈಂಗಿಕ ಸುಖವೆಂಬ ತುರಿಕೆಗಾಗಿ ಭೌತಿಕ ಜ್ಞಾನದ ದುರ್ಬಳಕೆಯಾಗುತ್ತಿದೆ. ಬುದ್ಧಿವಂತಿಕೆಯನ್ನು ಇಡಿಯಾಗಿ ನಾಯಿಯ ಹಾಗೆ ಬೆಕ್ಕಿನ ಹಾಗೆ ಅಪವ್ಯಯ ಮಾಡಲಾಗುತ್ತಿದೆ. ಪ್ರಭುಪಾದರು ತಮ್ಮ ಮಾತನ್ನು ಕೊಂಚ ತಡೆದರು. ಭಕ್ತನೊಬ್ಬನು ಕೇಳಿದನು, ಪ್ರಭುಪಾದರೆ, ವೃಂದಾವನವು ಕೃಷ್ಣನ ವಾಸಸ್ಥಳವೆಂದು ನಾವು ತಿಳಿಯುವುದು ಹೇಗೆ? ವೃಂದಾವನವು ಇಷ್ಟೊಂದು ಮಲಿನತೆಯಿಂದ ಕೂಡಿದೆಯಲ್ಲ? ಪ್ರಭುಪಾದರು ಹೇಳಿದರು, ನಿನ್ನ ಪಂಚೇಂದ್ರಿಯಗಳು ಮಲಿನವಾಗಿರುವುದರಿಂದ ನಿನಗೆ ಹಾಗೆ ತೋರುತ್ತಿದೆ. ನಿನ್ನ ಕಣ್ಣುಗಳು ಪ್ರೇಮದಿಂದ ಲೇಪಿತವಾದಾಗ ನಿನಗೆ ವೃಂದಾವನವು ಕಾಣುತ್ತದೆ. ಈ ವ್ಯಕ್ತ ಹೊರರೂಪದಿಂದ ವೃಂದಾವನದ ಮೌಲ್ಯವನ್ನು ನಿರ್ಧರಿಸಬೇಡ. ಪ್ರಭುಪಾದರು ರಸ್ತೆಯಲ್ಲಿ ನಡೆದು ಹೋಗುತ್ತಿರುವಾಗ ಅನೇಕರು ಅವರಿಗೆ ನಮಸ್ಕರಿಸಿ ಶುಭ ಕೋರಿದರು. ಶಿಷ್ಯರು ಜಯರಾಧೆ, ಹರೇ ಕೃಷ್ಣ ಎಂದು ಘೋಷಣೆ ಮಾಡುತ್ತಿದ್ದರು. ಕೆಲವು ಜನ ತಮ್ಮ ಪಾದರಕ್ಷೆಗಳನ್ನು ಕಳಚಿ ಪ್ರಭುಪಾದರಿಗೆ ಅಡ್ಡ ಬೀಳುತ್ತಿದ್ದರು. ಪ್ರಭುಪಾದರು ಕೈಜೋಡಿಸಿ ಅವರ ಪ್ರಣಾಮವನ್ನು ಹಿಂದಿರುಗಿಸಿ ತಲೆದೂಗಿಸಿ ಹರೇ ಕೃಷ್ಣ ಎನ್ನುತ್ತಿದ್ದರು. ಬೆಳಗಿನ ಚಳಿಗಾಲದಲ್ಲಿ ಒಟ್ಟುಗೂಡಿ ಹೋಗುತ್ತಿದ್ದ ಆ ಗುಂಪು ಹೊಲಗದ್ದೆಗಳನ್ನು, ಆಶ್ರಮಗಳನ್ನು ಮತ್ತು ತೋಟಗಳನ್ನು ಹಾದು ಮುಂದುವರಿಯಿತು. ಗುಬ್ಬಿ, ಗಿಣಿಗಳು, ಕೋಗಿಲೆ, ಪಾರಿವಾಳ, ನವಿಲು ಮುಂತಾದ ವಿವಿಧ ಬಗೆಯ ಹಕ್ಕಿಗಳ ಇಂಚರ ಅವರ ಕಿವಿಗೆ ಬಿದ್ದಿತು. ಕಬ್ಬು ಕಟಾವಿಗೆ ಬೆಳೆದು ನಿಂತಿತ್ತು. ಪ್ರಭುಪಾದರು ಮುಂದೆ ನಡೆದು ಹೋದಂತೆ ಭಾರೀ ಬೇವಿನ ಮರಗಳು ಮರೆಯಾಗಿ ಮುಳ್ಳುಗಳಿಂದ ಕೂಡಿದ ಜಾಲಿ ಮರಗಳು ತೋರಿ ಬಂದವು. ಹಸು ಮತ್ತು ಎಮ್ಮೆಗಳ ಮಂದೆಗಳು ಬಯಲುಗಳಲ್ಲಿ ಮೇಯುತ್ತಿದ್ದವು. ಅರ್ಧ ಗಂಟೆಯ ಪ್ರಭುಪಾದರು ಮುನ್ನಡೆದರು. ಅನಂತರ ಅವರು ಹಿಂದಕ್ಕೆ ತಿರುಗಿ ವಾಪಸ್ಸಾಗತೊಡಗಿದರು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಸ್ತೆಯ ಬದಿಯಲ್ಲಿ ಕುಳಿತಿದ್ದ ಸರಳ ಬಿಳಿ ನಿಲುವಂಗಿ ಧರಿಸಿದ್ದ ಬಾಬಾಜಿಯೊಬ್ಬನನ್ನು ಪ್ರಭುಪಾದರು ಹಾದು ಹೋದರು. ಅವನು ಕಡ್ಡಿ ಪುರಲೆ ಒತ್ತಿಸಿ ಆ ಬೆಂಕಿಯಲ್ಲಿ ಮೈ ಕಾಯಿಸಿಕೊಳ್ಳುತ್ತಿದ್ದನು. ಪ್ರಭುಪಾದರು ತಮ್ಮ ಅನುಯಾಯಿಗಳಿಗೆ ಹೇಳಿದರು, ಶ್ರೀನಿವಾಸ ಆಚಾರ್ಯರ ಷಡ್ ಗೋಸ್ವಾಮಿ ಅಷ್ಟಕವು ಸನ್ಯಾಸಿಯಾದವನ ನಿಜವಾದ ಗುಣಗಳನ್ನು ಕುರಿತು ಹೇಳುತ್ತದೆ. ಆ ಹಾಡು ಏಕಾಂಬರ ದಾರಿಗಳಕ್ಕೆ ಸದಾ ಕೃಷ್ಣ ಮತ್ತು ಗೋಪಿಯರನ್ನು ಕುರಿತು ಪರಿಭಾವಿಸಲೆಂದು ತಮ್ಮ ಸರ್ಕಾರಿ ಸಚಿವ ಹುದ್ದೆಗಳನ್ನು ತ್ಯಜಿಸಿ ಸನ್ಯಾಸಿಗಳಾದ 6 ಮಂದಿ ಗೋಸ್ವಾಮಿಗಳನ್ನು ಕೊಂಡಾಡುತ್ತದೆ. ವೃಂದಾವನವು ರೂಪ ಮತ್ತು ಸನಾತನ ಗೋಸ್ವಾಮಿಗಳ ಕೊಡುಗೆ. ಬಡಜನರ ಕೃಷ್ಣ ಪ್ರಜ್ಞೆಯನ್ನು ತಿಳಿಯಲು ಅನುಕೂಲವಾಗಲೆಂದವರು ಅನೇಕ ಪುಸ್ತಕಗಳನ್ನು ಬರೆದರು. ಇಂದು ವೃಂದಾವನದಲ್ಲಿ ರೂಪ ಗೋಸ್ವಾಮಿಯವರನ್ನು ಅನುಕರಿಸುವ ಅನೇಕರನ್ನು ನಾವು ಕಾಣುತ್ತೇವೆ. ಆದರೆ ಮುಖ್ಯವಾಗಿ ಧೂಮಪಾನವನ್ನು ತ್ಯಜಿಸಲು ಆಗದವರು ರೂಪ ಗೋಸ್ವಾಮಿಯವರ ರೀತಿ ಉಡುಪು ಧರಿಸಬಾರದು. ನಾವು ಇದ್ದಕ್ಕಿದ್ದಂತೆ ಸನ್ಯಾಸಿಯ ರೀತಿ ವೇಷಭೂಷಣಗಳನ್ನು ತೊಡಬಾರದೆಂದು ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಹೇಳಿದ್ದಾರೆ. ನಾವು ಮೊದಲು ಮುಕ್ತಾತ್ಮರಿಂದ ಪರಮಸತ್ಯದ ಬಗ್ಗೆ ತಿಳಿಯಲು ಪ್ರಯತ್ನಿಸಬೇಕು. ಮುಖ್ಯವಾಗಿ ವೃಂದಾವನದಲ್ಲಿರುವ ನನ್ನ ಶಿಷ್ಯರು ಗೋಸ್ವಾಮಿಗಳಾಗಬೇಕೆಂದು ನನ್ನ ಆಸೆ. ನೀವು ಗೃಹಸ್ಥರೇ ಆಗಿರಿ ಅಥವಾ ಸನ್ಯಾಸಿಗಳೇ ಆಗಿರಿ, ಸರಳವಾಗಿ ಕಠಿಣ ವ್ರತ ನೇಮಗಳೊಂದಿಗೆ ನೀವು ಬಾಳಬೇಕು. ಮತ್ತೆ ನನ್ನ ಶಿಷ್ಯರು ನೀವು ಬಾಳಬೇಕು ಮತ್ತು ದಿನದ 24 ಗಂಟೆಗಳ ಕಾಲವು ಕೃಷ್ಣ ಸೇವೆಯಲ್ಲಿ ತೊಡಗಿರಬೇಕು.
ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ಗುಣಾರ್ಣವನೊಂದಿಗೆ ಹಣಕಾಸಿನ ವಿಚಾರವಾಗಿ ಮಾತನಾಡುತ್ತಾ ಕುಳಿತಿದ್ದರು. ಬೆಲೆ ಪಟ್ಟಿಗಳಲ್ಲಿ ಪ್ರಭುಪಾದರು ಕೇಳಿದರು, ನನ್ನಲ್ಲಿ ನಕಲುಗಳು ಮಾತ್ರ ಇವೆ. ಪ್ರಭುಪಾದರೆ ಮೂಲ ಪ್ರತಿಗಳನ್ನು ತೇಜಸ್ ದೆಹಲಿಯಲ್ಲಿ ಇಟ್ಟುಕೊಂಡಿದ್ದಾನೆ ಎಂದು ವಿವರಿಸಿ ಗುಣಾರ್ಣವನು ರಸೀದಿಗಳೊಂದಿಗೆ ಸೇರಿಸಿ ಇಟ್ಟಿದ್ದ ಬೆಲೆ ಪಟ್ಟಿಗಳ ನಕಲುಗಳನ್ನು ತೋರಿಸಿದನು. ಇದು ಕೇವಲ ವಿವರಣೆಯಾಗಿತ್ತು. ಪ್ರಭುಪಾದರು ಉತ್ತರಿಸಿದರು, ನಾನೊಬ್ಬ ಲೆಕ್ಕ ಪರೀಕ್ಷಕ. ನಾನು ಎಸಿ ಭಕ್ತಿ ವೇದಾಂತ ಸ್ವಾಮಿ ಅಲ್ಲ. ತಿಳಿಯುತ್ತೆ, ಲೆಕ್ಕ ಪರೀಕ್ಷಕನಿಗೆ ಬೇಕಾದದ್ದು ಬೆಲೆ ಪಟ್ಟಿಗಳು, ಕೇವಲ ನಿನ್ನ ವಿವರಣೆಗಳಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಇಡೀ ದಿನ ಅಲ್ಲಿಂದ ಓದೋದಲ್ವ ಮಾತಾಜಿ? ಇಡೀ ದಿನ. ಇಡೀ ದಿನ ಪ್ರಭುಪಾದರು ಗುರುದಾಸ, ಸುರಭಿ, ಇಂಜಿನಿಯರ್ ಶ್ರೀ ಲಹದಿ ಹಾಗೂ ಗುತ್ತಿಗೆದಾರರಾದ ಮಿಸ್ಟರ್ ಆಲಿ ಬಕ್ಷ್ ಅವರನ್ನು ಸಹ ತಮ್ಮ ಕೊಠಡಿಗೆ ಕರೆದು ಮಾತನಾಡುತ್ತಿದ್ದರು. ಗುತ್ತಿಗೆದಾರನು ಮಹಮ್ಮದೀಯನಾದರೂ ಪ್ರಭುಪಾದರು ಆತನನ್ನು ಕೋರಿದರು, ದಯವಿಟ್ಟು ಚೆನ್ನಾಗಿ ಕೆಲಸ ನಿರ್ವಹಿಸಿ, ಏಕೆಂದರೆ ಇದು ಕೃಷ್ಣ ದೇವಾಲಯ. ನೀವು ಚೆನ್ನಾಗಿ ಕೆಲಸ ನಿರ್ವಹಿಸಿದರೆ ಕೃಷ್ಣನು ನಿಮ್ಮನ್ನು ಅನುಗ್ರಹಿಸುತ್ತಾನೆ. ಹಣದ್ದೇನು ಸಮಸ್ಯೆ ಇಲ್ಲ. ಇಲ್ಲಿನ ಕಟ್ಟಡದ ನಿರ್ಮಾಣ ಮುಗಿಯುವ ತನಕ ಅಮೆರಿಕದ ನನ್ನ ದೇವಾಲಯದಿಂದ ಪ್ರತಿ ತಿಂಗಳು $10,000 ಹಣ ಇಲ್ಲಿಗೆ ಬರುವ ಹಾಗೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಜನ್ಮಾಷ್ಟಮಿಯ ವೇಳೆಗೆ ಇದು ಪೂರ್ಣಗೊಳ್ಳಬಹುದೇ? ಪ್ರಭುಪಾದರು ಕೇಳಿದರು. ಮೇಲೆ ಮಾಡ್ಬೇಕು. ಕಾಣಿಸ್ತಿಲ್ವಾ? ಇಲ್ಲ, ಖಂಡಿತ. ಗುರುದಾಸನು ದೃಢವಾಗಿ ಉತ್ತರಿಸಿದನು. ಆ ವೇಳೆಗೆ ಖಂಡಿತ ಇದು ಮುಗಿದಿರುತ್ತದೆ. ಮಾಯಾಪುರ ಮಾರ್ಚ್. ಕಲ್ಕತ್ತಾದಿಂದ ಮಾಯಾಪುರಕ್ಕೆ ಪ್ರಯಾಣ ಮಾಡುವಾಗ ಪ್ರಭುಪಾದರು ಎಂದಿನಂತೆ ಉಲ್ಲಾಸದಾಯಕವಾದ ಏಕಾಂತ ಸ್ಥಳವಾದ ಮಾವಿನ ತೋಟದಲ್ಲಿ ಕೊಂಚ ಕಾಲ ತಂಗಿದರು. ಜೊಂಡಿನ ಚಾಪೆಯ ಮೇಲೆ ಕುಳಿತು ಅವರು ಫಲಹಾರವನ್ನು ಸ್ವೀಕರಿಸಿದರು. ಶಿಷ್ಯರ ಒಂದು ಸಮೂಹ ಹಾಗೂ ಪ್ರಭುಪಾದರ ಸೋದರಿ ಭವತಾರಿಣಿ ಸಹ ಅಲ್ಲಿದ್ದರು. ಅವರೆಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಪ್ರಭುಪಾದರು ನೋಡಿಕೊಂಡರು. ಬಳಿಕ ಅವರು ತಮ್ಮ ಕಾರಿಗೆ ಹಿಂದಿರುಗಿದರು. ಪರಿವಾರವು ಮಾಯಾಪುರದೆಡೆಗೆ ಮುಂದುವರಿಯಿತು. ಪ್ರಭುಪಾದರ ಕಾರು ಮಾಯಾಪುರದ ಚಂದ್ರೋದಯ ದೇವಾಲಯವನ್ನು ಸಮೀಪಿಸಿದಾಗ ಇಸ್ಕಾನ್ನ ಪ್ರದೇಶಕ್ಕೆ ಸುಮಾರು 2 ಮೈಲಿ ದೂರದಲ್ಲಿದ್ದ ಶ್ರೀ ವಾಸಾಂಗನ ಎಂಬ ಜಾಗದಲ್ಲಿ ಕಾಯುತ್ತಿದ್ದ ಇಸ್ಕಾನ್ನ ಭಕ್ತರು ಕಾರನ್ನು ಸುತ್ತುವರಿದರು. ಅಮೆರಿಕ, ಇಂಗ್ಲೆಂಡ್, ಯುರೋಪ್, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಭಾರತ ಮತ್ತು ಜಗತ್ತಿನ ಇನ್ನಿತರ ಭಾಗಗಳಿಂದ ಬಂದಿದ್ದ 400 ಮಂದಿ ಭಕ್ತರು ಅಲ್ಲಿದ್ದರು. ಅವರೆಲ್ಲರೂ ಹರೇ ಕೃಷ್ಣ ಮಂತ್ರವನ್ನು ಹಾಡುತ್ತಾ ಮಾಯಾಪುರದ ಚಂದ್ರೋದಯ ದೇವಾಲಯದೆಡೆಗೆ ನಿಧಾನವಾಗಿ ಚಲಿಸುತ್ತಿದ್ದ ಪ್ರಭುಪಾದರ ಕಾರನ್ನು ಹಿಂಬಾಲಿಸಿದರು. ಪ್ರಭುಪಾದರು ನಸುನಕ್ಕರು. ಕಾರಿನ ಹಿಂದಿನ ಆಸನದಲ್ಲಿ ಕುಳಿತು ನೋಡುತ್ತಿದ್ದ ಅವರು ತಮ್ಮ ಕೃಪಾ ಕಟಾಕ್ಷಕ್ಕಾಗಿ ಹಾತೊರೆಯುತ್ತಿದ್ದ ಅನೇಕ ನಿಷ್ಠಾವಂತ ಶಿಷ್ಯರನ್ನು ಗುರುತಿಸಿದರು. ಭಕ್ತರಿಂದ ಆವೃತವಾಗಿದ್ದ ಕಾರು ನಿಧಾನವಾಗಿ ಮುಂದೆ ಚಲಿಸುತ್ತಾ ದೇವಾಲಯದ ಬಳಿ ಬಂದಿತು. ರಸ್ತೆ ಬದಿಗಳಲ್ಲಿ ಮತ್ತು ದೇವಾಲಯದ ಸುತ್ತ ಅರಳಿದ ಬಣ್ಣ ಬಣ್ಣದ ಹೂಗಳಿಂದ ಕೂಡಿದ ಮರಗಿಡಗಳು ಶ್ರೀಲ ಪ್ರಭುಪಾದರ ಆಗಮನದ ಹರ್ಷವನ್ನು ಹೆಚ್ಚಿಸಿದವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ದೇವಾಲಯವು ಪೂರ್ಣಗೊಂಡಿತ್ತು. ಅದರ ಹೊಳೆಯುವ ಅಮೃತ ಶಿಲೆಯ ನೆಲಗಟ್ಟು, ಬಣ್ಣ ಪಳಿದ ಗೋಡೆಗಳು, ಹರಳಿನ ತೂಗು ದೀಪಗಳು ಕೆಲವೇ ದಿನಗಳ ಹಿಂದಷ್ಟೇ ಸಿದ್ಧಗೊಂಡಿದ್ದವು. ಪೀಠದ ಮೇಲಿದ್ದ ಹೊಳೆಯುವ ಹೊಂಬಣ್ಣದ ರಾಧಾಮಾಧವ ಮೂರ್ತಿಗಳಿಗೆ ನಮಸ್ಕರಿಸಿ ಪ್ರಭುಪಾದರು ಹಿಂದಕ್ಕೆ ತಿರುಗಿ ದೇವಾಲಯದ ವಿಶಾಲವಾದ ಹಜಾರದಲ್ಲಿ ನಡೆದು ಬಂದು ನಿಜಕ್ಕೂ ಮೊಟ್ಟ ಮೊದಲನೆಯ ಅಂತಾರಾಷ್ಟ್ರೀಯ ಶಿಷ್ಯ ಸಮೂಹವನ್ನು ಕುರಿತು ಮಾತನಾಡಲು ತಮ್ಮ ವ್ಯಾಸಾಸನದ ಮೇಲೆ ಕುಳಿತರು. ಅವರು ತಮ್ಮ ಶಿಷ್ಯ ಸಮೂಹವನ್ನು ಮಾಯಾಪುರಕ್ಕೆ ಸ್ವಾಗತಿಸಿ, ಈ ದಿನ ಭಕ್ತಿ ವಿನೋದ ಠಾಕೂರರ ಭವಿಷ್ಯವಾಣಿಯು ನಿಜವಾಯಿತು ಎಂದರು. ಭಕ್ತರು ವಿಜಯೋತ್ಸಾಹದಿಂದ ಜಯ ಜಯ ಶ್ರೀಲ ಪ್ರಭುಪಾದ ಎಂದು ಘೋಷಿಸಿದರು.
ಭಕ್ತಿ ವಿನೋದ ಠಾಕೂರರು ಬರೆದಿದ್ದರು. ಭಾಗ್ಯಶಾಲಿಗಳಾದ ಇಂಗ್ಲಿಷರು, ಫ್ರೆಂಚರು, ರಷ್ಯನರು, ಜರ್ಮನರು ಮತ್ತು ಅಮೆರಿಕನರು ಪತಾಕೆ, ಮೃದಂಗ ಮತ್ತು ಕರತಾರಗಳನ್ನು ಹಿಡಿದು ತಮ್ಮ ಊರು ಕೇರಿಗಳಲ್ಲಿ ಕೀರ್ತನೆ ಮಾಡುವ ಆ ದಿನವೋ ಎಂದು ಬಂದೀತು. ಭಕ್ತಿ ವಿನೋದ ಠಾಕೂರರ ಭವಿಷ್ಯವಾಣಿಯು ನನಸಾಗಿತ್ತು. ಅವರು ಹೀಗೂ ಭವಿಷ್ಯ ನುಡಿದಿದ್ದರು: ಬಹುಬೇಗ ಒಬ್ಬ ಸಂತನು ಆಗಮಿಸುತ್ತಾನೆ ಮತ್ತು ಚೈತನ್ಯ ಮಹಾಪ್ರಭುಗಳ ಆಂದೋಲನವನ್ನು ಜಗತ್ತಿನಾದ್ಯಂತ ಸ್ಥಾಪಿಸುತ್ತಾನೆ. ಎಲ್ಲ ವಂಶ ಮತ್ತು ಹಿನ್ನೆಲೆಗಳಿಂದ ಭಕ್ತರನ್ನು ಸೃಷ್ಟಿಸಿ ಅವರನ್ನು ಅವರ ವಾಸಸ್ಥಾನದಿಂದ ಸಾವಿರಾರು ಮೈಲಿ ದೂರದಲ್ಲಿರುವ ಮಾಯಾಪುರದಲ್ಲಿ ಒಟ್ಟುಗೂಡಿಸಿದ ಆ ಮಹಾ ವ್ಯಕ್ತಿ ಶ್ರೀಲ ಪ್ರಭುಪಾದರಾಗಿದ್ದರು. ಪ್ರಭುಪಾದರು ತಮ್ಮನ್ನು ತಮ್ಮ ಆಚಾರ್ಯರ ಒಂದು ಸಾಧನವಾಗಿ ಪರಿಗಣಿಸಿದ್ದರಾದರೂ ಅವರ ಶಿಷ್ಯರು ಅವರನ್ನು ಚೈತನ್ಯ ಮಹಾಪ್ರಭುಗಳ ಮತ್ತು ನಿತ್ಯಾನಂದ ಪ್ರಭುಗಳ ಅನುಗ್ರಹದ ವ್ಯಕ್ತಿ ರೂಪವಾಗಿ ಕಾಣುತ್ತಿದ್ದರು. ಚೈತನ್ಯ ಚರಿತಾಮೃತದಲ್ಲಿ ಹೇಳಿರುವಂತೆ, ಯದ್ಯಪಿ ಆಮರ ಗುರು ಚೈತನ್ಯರ ದಾಸ ತಥಾಪಿ ಜಾನೇಯ ಅಮಿತಾನ್ಹರ ಪ್ರಕಾಶ. ನನ್ನ ಗುರುವು ಶ್ರೀ ಚೈತನ್ಯರ ಸೇವಕನೆಂದು ನಾನು ಬಲ್ಲೆನಾದರೂ ಅವನು ಭಗವಂತನ ಸಮಗ್ರ ಅಭಿವ್ಯಕ್ತಿ ಎಂದು ನಾನು ಬಲ್ಲೆ. ದೇವಾಲಯದಿಂದ ಪ್ರಭುಪಾದರು ಮೆಟ್ಟಿಲುಗಳನ್ನೇರಿ ಮಹಡಿಯಲ್ಲಿದ್ದ ತಮ್ಮ ಕೊಠಡಿಗೆ ಹೋದರು. ತಮ್ಮ ನೂರಾರು ಮಂದಿ ಆಧ್ಯಾತ್ಮಿಕ ಮಕ್ಕಳಿಗೆ ಆಶ್ರಯ ನೀಡುವ ತನ್ನ ಉದ್ದೇಶವನ್ನು ಕಟ್ಟಡವು ಈಡೇರಿಸಿದೆ ಎಂದು ಅವರು ಸಂತೃಪ್ತರಾದರು. ಜಗತ್ತಿನ ವಿವಿಧ ಭಾಗಗಳಿಂದ ಬಂದಿದ್ದ ಶಿಷ್ಯ ಮುಖಂಡರನ್ನು ಬರಮಾಡಿಕೊಂಡರು. ಅವರು ಮಾತನಾಡಿದರು. ಪುಸ್ತಕಗಳ ವಿತರಣೆಯ ಬಗ್ಗೆ ಪ್ರೋತ್ಸಾಹದಾಯಕ ಸುದ್ದಿಯನ್ನು ಅವರು ಆಲಿಸಿದರು. ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ದೇವಾಲಯದಲ್ಲಿ ಹಗಲು ರಾತ್ರಿ ನಿರಂತರವಾಗಿ ಕೀರ್ತನೆ ನಡೆಸುತ್ತಾ ಆ ಪುಣ್ಯಧಾಮದ ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕೆಂದು ಶ್ರೀಮದ್ ಭಾಗವತದ ನಿಗದಿತ ತರಗತಿಗಳಿಗಾಗಿ ಮಾತ್ರ ಕೀರ್ತನೆಯನ್ನು ನಿಲ್ಲಿಸಬೇಕೆಂದು ಅವರು ಹೇಳಿದರು. ಹರೇ ಕೃಷ್ಣ. ಲತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಹೊರಗಡೆ ಇದ್ದೇನೆ. ಹರೇ ಕೃಷ್ಣ. ಮಂಜುಳಾ ದೇವಿ ಮಾತಾಜಿ. ಓದ್ತೀನಿ ಮಾತಾಜಿ. ಓದಿ. ಎಲ್ಲಿಂದ ಓದ್ಬೇಕು ಮಾತಾಜಿ? ಧಾಮದಲ್ಲಿ ಒಟ್ಟಾಗಿರುವ ಮೇಲೆ ಇದೆ ನೋಡಿ ಮಾತಾಜಿ. ಓಕೆ ಮಾತಾಜಿ, ಕಾಣಿಸ್ತು. ಧಾಮದಲ್ಲಿ ಒಟ್ಟಾಗಿರುವ ಅವಕಾಶದಿಂದ ಭಕ್ತರೆಲ್ಲರಿಗೂ ತುಂಬಾ ಸಂತೋಷವಾಗಿತ್ತು. ಭಾರತದ ಅನುಭವ ಹೊಂದಿದ್ದ ಜಯ ಪತಾಕ ಸ್ವಾಮಿ ಮತ್ತು ಅಚ್ಯುತಾನಂದ ಸ್ವಾಮಿ ಇವರು ಭಕ್ತರ ಗುಂಪುಗಳನ್ನು ಸ್ಥಳೀಯ ಪುಣ್ಯಕ್ಷೇತ್ರಗಳಿಗೆ ಪರಿಕ್ರಮಕ್ಕಾಗಿ ಕರೆದೊಯ್ದರು. ಮಾಯಾಪುರದ ಭೇಟಿಯು ಭಕ್ತರ ಭಾರತದ ತೀರ್ಥಯಾತ್ರೆಯ ಮೊದಲರ್ಧ ಭಾಗವಾಗಿತ್ತು. 10 ದಿನಗಳ ತರುವಾಯ ಅವರು ವೃಂದಾವನಕ್ಕೆ ಹೋಗುವ ಕಾರ್ಯಕ್ರಮವಿತ್ತು. ಮಾಯಾಪುರದಲ್ಲಿ ಸಮಾವೇಶಗೊಂಡಿದ್ದ ಬಹುಪಾಲು ಎಲ್ಲಾ ಭಕ್ತರು ಸಹ ಜಗತ್ತಿನಲ್ಲಿ ತಮೋಗುಣ ಮತ್ತು ರಜೋಗುಣ ಪ್ರಬಲವಾಗಿದ್ದ ಪ್ರದೇಶಗಳಲ್ಲಿ ಪ್ರಚಾರ ಮಾಡಿದ್ದರು. ಪ್ರತಿದಿನ ಅವರು ಪ್ರಾಪಂಚಿಕರಾದ ಜನರೊಂದಿಗೆ ಬೆರೆಯಬೇಕಾಗಿತ್ತು. ಆದ್ದರಿಂದ ದಣಿವು ಅವರಿಗೆ ಅನಿವಾರ್ಯವಾಗಿತ್ತು. ಈ ತೀರ್ಥಯಾತ್ರೆಯು ಅವರು ಪರಿಶುದ್ಧರಾಗಲು ಒಂದು ಅವಕಾಶವಾಗಿತ್ತು. ಅವರು ಹುಟ್ಟಿನಿಂದಾಗಲಿ ಅಥವಾ ಸಂಸ್ಕೃತದಲ್ಲಿದ್ದ ವೇದಗಳ ಜ್ಞಾನದಿಂದಾಗಲಿ ಉನ್ನತಿ ಪಡೆದಿರದಿದ್ದರೂ ಪ್ರಭುಪಾದರು ಅವರನ್ನು ಅಂಗೀಕರಿಸಿದ್ದರು. ಇದು ಭಕ್ತರೆಂದು ಅವರಿಗೆ ಅರ್ಹತೆ ದೊರಕಿಸಿಕೊಟ್ಟಿತ್ತು. ಧಾಮವನ್ನು ಅರ್ಥೈಸಿಕೊಳ್ಳಲು ಅವರು ಅಧಿಕೃತ ಅಭ್ಯರ್ಥಿಗಳಾಗಿದ್ದರು. ಮಾಯಾಪುರದಲ್ಲಿದ್ದ ಗಂಗೆಯಲ್ಲಿ ಮತ್ತು ವೃಂದಾವನದಲ್ಲಿದ್ದ ಯಮುನೆಯಲ್ಲಿ ಮಿಂದು ಅವರು ನವೋಲ್ಲಾಸ ಪಡೆಯಲಿದ್ದರು ಮತ್ತು ಹೆಚ್ಚಿನ ಪ್ರಚಾರ ಕಾರ್ಯಕ್ಕಾಗಿ ಪರಿಶುದ್ಧತೆ ಹಾಗೂ ನವ ಚೈತನ್ಯಗಳನ್ನು ಗಳಿಸಿ ಅವರು ವಿಶ್ವದ ವಿವಿಧ ಭಾಗಗಳಲ್ಲಿದ್ದ ತಮ್ಮ ಕೇಂದ್ರಗಳಿಗೆ ಹಿಂತಿರುಗಲಿದ್ದರು. ನರೋತ್ತಮ ದಾಸ ಠಾಕೂರರ ಒಂದು ಹಾಡು ಧಾಮವನ್ನು ಅರಿತುಕೊಳ್ಳಲು ಯಾತ್ರಾರ್ಥಿಗಳಿಗೆ ಇರಬೇಕಾದ ಅರ್ಹತೆಯನ್ನು ವರ್ಣಿಸುತ್ತದೆ. ಗೌರಾಂಗೇರ ಸಂಗೀಗಣೆ ನಿತ್ಯ ಸಿದ್ಧಕರಿ ಮಾನೆ ಸೇ ಯಾಯಾ ವಜೇಂದ್ರ ಸುತಪಾಠ ಶ್ರೀ ಗೌಡ ಮಂಡಲ ಭೂಮಿ ಏಭಾ ಜಾನೆ ಚಿಂತಾಮಣಿ ತಾರಾ ಹಯ ವಜ್ರ ಭೂಮೆ ವಾಸ.
ವೃಂದಾವನದ ಶಾಶ್ವತ ಸಹಚರರು ನವದ್ವೀಪದ ಶಾಶ್ವತ ಸಹಚರರಿಂದ ಭಿನ್ನರಲ್ಲವೆಂಬುದನ್ನು ಯಾರ ಬುದ್ಧಿಯು ಗ್ರಹಿಸುವುದೋ ಅಂತವರು ನಂದ ಮಹಾರಾಜರ ಪುತ್ರನಾದ ಕೃಷ್ಣನ ಸೇವೆಯನ್ನು ಗಳಿಸುತ್ತಾರೆ. ಅಂತಹ ಭಾಗ್ಯಶಾಲಿಗಳು ಪುಣ್ಯಧಾಮವನ್ನು ಸೇವೆಯ ವಸ್ತುವನ್ನಾಗಿ ಗ್ರಹಿಸುತ್ತಾರೆ, ಏಕೆಂದರೆ ಅವರು ದಿವ್ಯ ನೇತ್ರಗಳು ನವದ್ವೀಪ ಧಾಮದ ಶಾಶ್ವತ ಪರಿಪೂರ್ಣ ಸಹಚರರಿಂದ ತೆರೆಯಲ್ಪಡುತ್ತವೆ. ಆದ್ದರಿಂದ ಉತ್ಸಾಹಿಗಳಾದವರು ತಮ್ಮ ದಿವ್ಯ ನೇತ್ರಗಳಿಂದ ನವದ್ವೀಪ ಪುಣ್ಯಧಾಮವೆಂಬ ಒರೆಗಲ್ಲನ್ನು ಅರಿತುಕೊಳ್ಳಬೇಕು. ಆ ಬಳಿಕ ವೃಂದಾವನದಿಂದ ಅಭಿನ್ನವಾಗಿರುವ ನವದ್ವೀಪ ಪುಣ್ಯಧಾಮದಲ್ಲಿ ಅವರು ನೆಲೆಸಬೇಕು ಮತ್ತು ತಮ್ಮ ಶಾಶ್ವತ ಪರಿಪೂರ್ಣ ಆಧ್ಯಾತ್ಮಿಕ ದೇಹಗಳ ಮೂಲಕ ಸೇವೆ ಸಲ್ಲಿಸಬೇಕು. ಆದರೆ ಪ್ರಭುಪಾದರೊಂದಿಗೆ ಒಡನಾಟವೇ ಭಕ್ತರು ಮಾಯಾಪುರಕ್ಕೆ ಬರಲು ಮುಖ್ಯ ಕಾರಣವಾಗಿತ್ತು. ಪ್ರಭುಪಾದರು ಸದಾ ಸಂಚಾರದಲ್ಲಿರುತ್ತಿದ್ದರು. ಆದ್ದರಿಂದ ಅವರು ತಮ್ಮ ಪ್ರದೇಶಕ್ಕೆ ಭೇಟಿ ನೀಡಿದ ಅಲ್ಪ ಕಾಲದಲ್ಲಿ ಮಾತ್ರವೇ ಅಲ್ಲಿದ್ದ ಶಿಷ್ಯರು ಅವರನ್ನು ನೋಡಲು ಅವಕಾಶ ದೊರೆಯುತ್ತಿತ್ತು. ಆದ್ದರಿಂದ ಮಾಯಾಪುರ ಮತ್ತು ವೃಂದಾವನದಲ್ಲಿ ಪ್ರಭುಪಾದರು ವಾಯು ವಿಹಾರಕ್ಕೆ ಹೊರಟಾಗ ಅಥವಾ ಅವರು ದೇವಾಲಯದಲ್ಲಿದ್ದಾಗ ಅವರ ಜೊತೆಯಲ್ಲಿ ತಾವು ಇರಬಹುದಾದ ಅವಕಾಶ ದೊರೆತದ್ದು ಶಿಷ್ಯರಿಗೆ ಆ ಉತ್ಸಾಹದಿಂದಾದ ದಿವ್ಯಾನಂದದ ಲಾಭವಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಓದ್ತೀನಿ ಮಾತಾಜಿ. ಓದಿ. ಎಲ್ಲಿಂದ ಮಾತಾಜಿ? ಭಾರಿ ಸಂಖ್ಯೆಯಲ್ಲಿ ಮೇಲೆ ಇದ್ದೇನೆ. ಸ್ವಲ್ಪ ಕೆಳಗ್ ಮಾಡ್ಬೇಕು ಮಾತಾಜಿ. ನೀವು ಕೆಳಗ್ ಮಾಡ್ಕೋಬೇಕಂತ. ಇಲ್ಲ, ನಂದ್ರಲ್ಲಿ ಬರ್ತಾ ಇಲ್ಲ ಮಾತಾಜಿ. ಬರ್ತಿಲ್ವಾ? ಈಗ ಬಂತಾ? ಬಂತು ಮಾತಾಜಿ. ಭಾರಿ ಸಂಖ್ಯೆಯಲ್ಲಿ ನೆರೆದಿದ್ದ ತಮ್ಮ ಅಂತಾರಾಷ್ಟ್ರೀಯ ಮನಿಕಿದೆ ನಾವು ನೋಡು ಅಂತಾರಾಷ್ಟ್ರೀಯ ಕುಟುಂಬದಿಂದಾಗಿ ಇದು ಮೇಡಮ್ ಇದೇನು ಫೋಟೋ ಅಡ್ಡ ಇದೆ ಮಾತಾಜಿ. ಭಾರಿ ಸಂಖ್ಯೆಯಲ್ಲಿ ನೆರೆದಿದ್ದ ತಮ್ಮ ಅಂತಾರಾಷ್ಟ್ರೀಯ ಏನು ಮುಂದಕ್ಕೆ ಕಾಣಿಸ್ತಾ ಇಲ್ಲ. ಕುಟುಂಬದಿಂದಾಗಿ ಮಾಯಾಪುರದಲ್ಲಿನ ತಮ್ಮ ಬಿಡಾರವು ಪ್ರಭುಪಾದರಿಗೆ ಅತ್ಯಂತ ಆಮೇಲೆ ಕಾಣಿಸ್ತಾ ಇಲ್ಲ ಮಾತಾಜಿ. ಸಂತೋಷವನ್ನು ನೀಡಿತು. ಎಲ್ಲ ಭಕ್ತರು ಶಾಶ್ವತವಾಗಿ ಅಲ್ಲೇ ನೆಲೆಸಿ ಸುಮ್ಮನೆ ಕೀರ್ತನೆ ಮಾಡುತ್ತಾ ಹೋಗಬೇಕೆಂದೂ ಸಹ ಪ್ರಭುಪಾದರು ಯೋಚಿಸಿದರು. ಆದರೆ ವಿಶ್ವ ಪ್ರಚಾರದ ದೃಷ್ಟಿಯಿಂದ ಅದು ಕಾರ್ಯ ಸಾಧುವಲ್ಲವೆಂದು ಅವರು ಒಪ್ಪಿಕೊಂಡರು. ದೇವಾಲಯದ ಉಪ್ಪರಿಗೆಯಲ್ಲಿದ್ದ ತಮ್ಮ ಕೊಠಡಿಯಲ್ಲಿ ಕುಳಿತು ನಿರಂತರವಾಗಿ ನಡೆಯುತ್ತಿದ್ದ ಕೀರ್ತನೆಯನ್ನು ಆಲಿಸುತ್ತಾ ಅವರು ತುಂಬಾ ತೃಪ್ತಿ ಪಡೆದರು. ಅವರು ಹೇಳಿದರು, 14 ಲೋಕಗಳಲ್ಲೂ ಸಹ ಪುಣ್ಯನಾಮ ಕೀರ್ತನೆಗಿಂತ ಮಿಗಿಲಾದ ಬೆಲೆಯುಳ್ಳದ್ದು ಬೇರೆ ಯಾವುದೂ ಇಲ್ಲವೆಂದು ಭಕ್ತಿ ವಿನೋದ ಠಾಕೂರರು ನುಡಿದಿದ್ದಾರೆ. ಪ್ರಭುಪಾದರ ಕೋರಿಕೆಯ ಮೇರೆಗೆ ಅವರ ಜಿಬಿಸಿ ಸದಸ್ಯರೆಲ್ಲರೂ ಮಾಯಾಪುರದಲ್ಲಿ ಒಟ್ಟುಗೂಡಿದ್ದರು. ಜಗತ್ತಿನಾದ್ಯಂತ ಇಸ್ಕಾನ್ನ ಪ್ರಚಾರದ ಚಟುವಟಿಕೆಗಳನ್ನು ಕುರಿತು ಚರ್ಚಿಸಿ ಪ್ರಚಾರದ ನಿರ್ದೇಶನಕ್ಕಾಗಿ ತೀರ್ಮಾನಗಳನ್ನು ಕೈಗೊಳ್ಳುವುದು ಆ ಸಭೆಯ ಉದ್ದೇಶವಾಗಿತ್ತು. ಪ್ರಭುಪಾದರ ಸಮ್ಮುಖದಲ್ಲಿ ಅವರೆಲ್ಲರೂ ಒಟ್ಟುಗೂಡಿದ್ದು ಅದು ಮೊದಲ ಬಾರಿಯಾಗಿತ್ತು. ಸಭೆಯನ್ನು ನಡೆಸುವ ಕಾರ್ಯವಿಧಾನದ ಬಗ್ಗೆ ಪ್ರಭುಪಾದರು ಅವರಿಗೆ ತಿಳಿಸಿಕೊಟ್ಟರು. ಅವರು ಹೇಳಿದರು, ನೀವು ಸುಮ್ಮನೆ ಮಾತನಾಡುತ್ತಾ ಕಾಲ ಕಳೆಯಬಾರದು. ಯಾರಾದರೊಬ್ಬರು ಒಂದು ಸಲಹೆಯನ್ನು ಸಭೆಯ ಮುಂದಿಡಬೇಕು. ಅನಂತರ ಅದರ ಬಗ್ಗೆ ಚರ್ಚೆಯಾಗಬೇಕು ಮತ್ತು ಅದನ್ನು ಮತಕ್ಕೆ ಹಾಕಬೇಕು. ಎಲ್ಲ ತೀರ್ಮಾನಗಳನ್ನು ಪುಸ್ತಕದಲ್ಲಿ ಬರೆದಿಡಬೇಕು. 1 ವರ್ಷಕ್ಕಾಗಿ ನಿಮ್ಮ ಯೋಜನೆಗಳನ್ನು ರೂಪಿಸಿಕೊಳ್ಳಿ. ಪ್ರಭುಪಾದರು ಮುಂದುವರಿಸಿದರು. ಅನಂತರ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬೇಡಿ. ಅವುಗಳನ್ನು ಕಾರ್ಯರೂಪಕ್ಕೆ ತನ್ನಿ. ಮುಂದಿನ ವರ್ಷ ಮತ್ತೆ ಸಭೆ ಸೇರಿ ನೀವು ಚರ್ಚಿಸಬಹುದು. ದೀರ್ಘಾವಧಿ ಸಭೆಗಳು ಅವರಿಗೆ ಇಷ್ಟವಿರಲಿಲ್ಲ. ಆದರೆ ಬೆಳೆಯುತ್ತಿರುವ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಎದುರಾದ ಎಲ್ಲ ವಿಚಾರಗಳನ್ನು ತಮ್ಮ ಜಿಬಿಸಿ ಕಾರ್ಯದರ್ಶಿಗಳು ಗಂಭೀರವಾಗಿ ಚರ್ಚಿಸುತ್ತಿದ್ದುದನ್ನು ಕಂಡು ಅವರಿಗೆ ತೃಪ್ತಿಯಾಯಿತು. ಇತ್ತೀಚೆಗಷ್ಟೇ ಪ್ರಕಟವಾದ ಚೈತನ್ಯ ಚರಿತಾಮೃತ ಸಂಪುಟದ ಮುಂಗಡ ಪ್ರತಿಗಳು ಅಲ್ಲಿಗೆ ಬಂದದ್ದು ಮಾಯಾಪುರ ಉತ್ಸವದ ವಿಶೇಷ ಸಂಗತಿಯಾಗಿತ್ತು. ಆ ಸಂಪುಟವು 7 ರಿಂದ 11ನೇ ಅಧ್ಯಾಯದವರೆಗಿನ
ಆದಿಲೀಲೆಗಳನ್ನು ಒಳಗೊಂಡಿತ್ತು. ಮಾತಾಜಿ ಸ್ವಲ್ಪ ಇದ್ ಮಾಡಿ ಮಾತಾಜಿ. ಜೊತೆಗೆ ಪ್ರಭುಪಾದರ ಶಿಷ್ಯರು ರಚಿಸಿದ್ದ ಸಾಂದರ್ಭಿಕ ವರ್ಣಚಿತ್ರಗಳು ಅದರಲ್ಲಿದ್ದವು. ಮುಖ್ಯವಾಗಿ 9ನೇ ಅಧ್ಯಾಯವು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದ ಸಂಕೀರ್ತನ ಆಂದೋಲನವನ್ನು ಕೊಂಡಾಡಿತ್ತು. ಅಲ್ಲಿನ ಪ್ರತಿ ಶ್ಲೋಕವು ಶ್ರೀಲ ಪ್ರಭುಪಾದರ ಆಂದೋಲನದ ಅಧಿಕೃತತೆಯನ್ನು ಸಾರಿ ಹೇಳುತ್ತಿತ್ತು. ಕೃಷ್ಣ ಪ್ರಜ್ಞೆ ಎಂಬ ವೃಕ್ಷದ ಬೀಜವನ್ನು ಚೈತನ್ಯ ಮಹಾಪ್ರಭುಗಳು ಬಿತ್ತಿದ ಸ್ಥಳವೆಂದು ನವದ್ವೀಪ ಧಾಮವನ್ನು ಕೃಷ್ಣದಾಸ ಕವಿರಾಜನು ವರ್ಣಿಸುತ್ತಾನೆ. ಒಂದು ಹರೇ ಕೃಷ್ಣ ಶ್ಲೋಕದಲ್ಲಿ ಮಾತಾಜಿ. ಅವನು ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ಎಂಬ ಅಲ್ಲಿಂದ ಓದಿ ಮಾತಾಜಿ. ಕೃಷ್ಣ ಪ್ರಜ್ಞೆ ಎಂಬ ವೃಕ್ಷದ ಬೀಜವನ್ನು ಚೈತನ್ಯ ಮಹಾಪ್ರಭುಗಳು ಬಿತ್ತಿದ ಸ್ಥಳವೆಂದು ನವದ್ವೀಪ ಧಾಮವನ್ನು ಕೃಷ್ಣದಾಸ ಕವಿರಾಜನು ವರ್ಣಿಸುತ್ತಾನೆ. ಒಂದು ಶ್ಲೋಕದಲ್ಲಿ ಅವನು ಹೇಳುತ್ತಾನೆ, ಈ ರೀತಿಯಲ್ಲಿ ಚೈತನ್ಯ ವೃಕ್ಷದ ಶಾಖೆಗಳು ಒಂದು ಸಮಾಜವೆಂಬ ಗೊಂಚಲಾಗಿ ಇಡೀ ಬ್ರಹ್ಮಾಂಡವನ್ನು ತಮ್ಮ ಶಾಖೆಗಳಿಂದ ಆವರಿಸಿದವು. ಶ್ರೀಲ ಪ್ರಭುಪಾದರು ಆ ಶ್ಲೋಕಕ್ಕೆ ಮುಕ್ತಾಯದಲ್ಲಿ ಒಂದು ವಾಕ್ಯದ ಭಾವಾರ್ಥವನ್ನು ಬರೆದಿದ್ದರು. ನಮ್ಮ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ಚೈತನ್ಯ ವೃಕ್ಷದ ಶಾಖೆಗಳಲ್ಲಿ ಒಂದು. ಪ್ರಭುಪಾದರ ಚೈತನ್ಯ ಚರಿತಾಮೃತದ ಅನುವಾದ ಮತ್ತು ವ್ಯಾಖ್ಯಾನವು ಚೈತನ್ಯ ವೃಕ್ಷದ ಫಲವಾಗಿತ್ತು. ಅದು ಸಂಪೂರ್ಣವಾಗಿ ಅಧಿಕೃತವಾಗಿತ್ತು ಮತ್ತು ಪರಂಪರಾಗತವಾಗಿತ್ತು. ಆದರೆ ಅದು ಕೇವಲ ಬೌದ್ಧಿಕತೆ ಮತ್ತು ತಾಂತ್ರಿಕತೆಗಳಿಂದ ಕೂಡಿರಲಿಲ್ಲ. ಭಕ್ತಿ ಸೇವೆಯನ್ನು ವ್ಯಾಪಕವಾಗಿ ಹರಡಬೇಕೆಂಬ ಚೈತನ್ಯ ಮಹಾಪ್ರಭುಗಳ ಆಸೆಯು ಪ್ರತಿಯೊಬ್ಬನ ಆಸೆಯಾಗಬೇಕೆಂಬುದನ್ನು ಅದರ ಬೋಧನೆಗಳು ಒತ್ತಿ ಹೇಳಿದವು. ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರಿಂದ ಪ್ರಭುಪಾದರು ನಿರೀಕ್ಷಿಸುವುದೇನು ಎಂಬ ಬಗ್ಗೆ ಅದು ಯಾವುದೇ ಸಂದೇಹವನ್ನು ಉಳಿಸಿರಲಿಲ್ಲ. ಯಾವುದೇ ನಿರ್ಬಂಧವಿಲ್ಲದೆ ಪ್ರಚಾರ ಮಾಡುತ್ತಾ ಹೋಗುವುದೊಂದೇ ಸಂಕೀರ್ತನ ಆಂದೋಲನದ ಪ್ರಚಾರಕರ ಏಕೈಕ ಉದ್ದೇಶವಾಗಿರಬೇಕು. ಈ ಮಾರ್ಗದ ಮೂಲಕವೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಆಂದೋಲನವನ್ನು ಜಗತ್ತಿಗೆ ಪರಿಚಯಿಸಿದರು. ಜೊತೆಗೆ ಈ ಸಂಪುಟವು ಚೈತನ್ಯ ಚರಿತಾಮೃತದ ಅತ್ಯಂತ ಮುಖ್ಯ ಶ್ಲೋಕಗಳಲ್ಲಿ ಒಂದನ್ನು ಒಳಗೊಂಡಿತ್ತು. ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕರೀಕರ ಪರ ಉಪಕಾರ. ಭರತ ಭೂಮಿಯಲ್ಲಿ ಜನ್ಮ ತಾಳಿದವನು ತನ್ನ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಮತ್ತು ಎಲ್ಲರಿಗೂ ಉಪಕಾರ ಮಾಡಬೇಕು. ಈ ಶ್ಲೋಕಕ್ಕೆ ತಮ್ಮ ಭಾವಾರ್ಥದಲ್ಲಿ ಪ್ರಭುಪಾದರು ಸಂಕೀರ್ತನ ಉತ್ಸವದಲ್ಲಿ ಭಾಗವಹಿಸಲು ಸದಾ ಸಿದ್ಧರಾಗಿರುವ ಭಾರತೀಯರ ವಿಶೇಷ ಧಾರ್ಮಿಕತೆಯನ್ನು ವಿವರಿಸಿದ್ದರು. ದುರ್ದೈವದಿಂದ ಭಾರತದ ಇಂದಿನ ನೇತಾರರು ಜನರನ್ನು ದೇವರಿಂದ, ಪಾಪ ಪುಣ್ಯಗಳ ವಿವೇಚನೆಯಿಂದ ಮತ್ತು ಪುನರ್ಜನ್ಮದ ಬಗ್ಗೆ ನಂಬಿಕೆಯಿಂದ ದೂರಗೊಳಿಸುತ್ತಿದ್ದರು. ಜಗತ್ತಿಗೆ ವೇದಗಳ ತತ್ವಗಳನ್ನು ಬೋಧಿಸುವ ವಿಶೇಷ ಕರ್ತವ್ಯ ಭಾರತೀಯರದ್ದಾಗಿತ್ತು. ಪ್ರಭುಪಾದರು ಬರೆದರು, ಚೈತನ್ಯ ಮಹಾಪ್ರಭುಗಳು ಸೂಚಿಸಿದ ಮಾರ್ಗವನ್ನು ಎಲ್ಲ ಭಾರತೀಯರು ಅನುಸರಿಸಿದ್ದರೆ ಭಾರತವು ಜಗತ್ತಿಗೆ ಒಂದು ಅನನ್ಯ ಕೊಡುಗೆ ನೀಡಬಹುದಾಗಿತ್ತು. ಪರಿಣಾಮವಾಗಿ ಜಗತ್ತು ಭಾರತವನ್ನು ಕೊಂಡಾಡುತ್ತಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ನೆರವು ನೀಡುವುದು ಭಾರತೀಯರು ಮಾತ್ರವಲ್ಲದೆ ಪ್ರತಿಯೊಬ್ಬರ ಕರ್ತವ್ಯವಾಗಿತ್ತು. ಮನುಷ್ಯನ ದೈವ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಮಾನವ ಸಮಾಜದಲ್ಲಿರುವ ಎಲ್ಲರ ಅತ್ಯುತ್ತಮ ಕಲ್ಯಾಣ ಕಾರ್ಯವೆಂಬುದನ್ನು ಪ್ರತಿಯೊಬ್ಬರೂ ಖಚಿತವಾಗಿ ತಿಳಿಯಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಾಜು ತಂಬಟ್ ಪ್ರಭುಜಿ.
ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ನಾನೇ ಓದ್ತೀನಿ ಮಾತಾಜಿ. ಇದು ಎಂಡ್ ಮಾಡ್ಕೊಂಬಿಡಿ ಮಾತಾಜಿ. ಪ್ರಭುಪಾದರು ಮಾಯಾಪುರದಲ್ಲಿ ತಮ್ಮ ಶಿಷ್ಯರೊಂದಿಗೆ ಇಡೀ 1 ವಾರ ತಂಗಿದ್ದರು. ಅವರು ಪ್ರತಿದಿನ ಪ್ರವಚನವನ್ನು ನೀಡುತ್ತಿದ್ದರು ಮತ್ತು ಸಣ್ಣ ಸಣ್ಣ ಗುಂಪುಗಳೊಂದಿಗೆ ಗಂಟೆಗಟ್ಟಲೆ ಸಭೆ ಸೇರುತ್ತಿದ್ದರು. ಗೌರ ಪೂರ್ಣಿಮಾ ದಿನದಂದು ಅವರು ಗಂಗಾ ನದಿಗೆ ಹೋಗಿ ಪವಿತ್ರ ಜಲವನ್ನು ತಲೆಗೆ ಸಿಂಪಡಿಸಿಕೊಂಡರು. ಭಕ್ತರಾದರು ನದಿಯಲ್ಲಿ ಧುಮುಕಿ ಈಜಾಡಿದರು. ಮಾರನೇ ದಿನ ಪ್ರಭುಪಾದರು ವೃಂದಾವನಕ್ಕೆ ಹೊರಟರು. ಅಲ್ಲಿ ಅವರು ಮತ್ತೆ ತಮ್ಮ ಶಿಷ್ಯರನ್ನು ಭೇಟಿಯಾಗಿ ಆ ಧಾಮಕ್ಕೆ ಅವರನ್ನು ಪರಿಚಯಿಸಲಿದ್ದರು. ಪಶ್ಚಿಮ ದೇಶಗಳ ಅನೇಕ ಭಕ್ತರಿಗೆ ಭಾರತದಲ್ಲಿನ ಜೀವನ ಮತ್ತು ಪ್ರಯಾಣದ ಅನುಭವ ಇರಲಿಲ್ಲವಾದ್ದರಿಂದ ಅವರು ಅಜೀರ್ಣ, ಬೇದಿ ಮತ್ತು ಕೆಲವರು ಸಾಂಸ್ಕೃತಿಕ ಆಘಾತ ಮತ್ತು ಮನೆಗೆ ಹಿಂದಿರುಗುವ ಹಂಬಲ ಇತ್ಯಾದಿಗಳಿಂದ ನರಳಿದರು. ಆದರೂ ಸಹ ಅಸ್ತವ್ಯಸ್ತಗೊಂಡಿದ್ದ ಅವರು ಮಾಯಾಪುರದಿಂದ ಕಲ್ಕತ್ತಾ, ಅಲ್ಲಿಂದ ದೆಹಲಿ ಮತ್ತು ಅಲ್ಲಿಂದ ಕೊನೆಗೆ ವೃಂದಾವನಕ್ಕೆ ಪ್ರಯಾಣ ಮಾಡಿದರು. ವೃಂದಾವನದ ದೇವಾಲಯ ಮತ್ತು ಅತಿಥಿ ಗೃಹಗಳು ಇನ್ನೂ ನಿರ್ಮಾಣ ಹಂತದಲ್ಲೇ ಇದ್ದುದರಿಂದ ಭಕ್ತರು ಹತ್ತಿರದ ಪೋಗಲ್ ಆಶ್ರಮದಲ್ಲಿ ಇಳಿದುಕೊಳ್ಳಬೇಕಾಯಿತು. ಪ್ರಭುಪಾದರು ಕೃಷ್ಣ ಬಲರಾಮರ ಮಂದಿರದ ಹತ್ತಿರವಿದ್ದ ತಮ್ಮ ಹೊಸದಾಗಿ ನಿರ್ಮಾಣಗೊಂಡಿದ್ದ ಕೊಠಡಿಯಲ್ಲಿ ಬಿಡಾರ ಹೂಡಿದರು. ಪ್ರತಿದಿನ ಮುಂಜಾನೆಯ ವಾಯುವಿಹಾರದ ವೇಳೆ ಮತ್ತು ಬೆಳಗಿನ ಭಾಗವತದ ತರಗತಿಯ ವೇಳೆಯಲ್ಲಿ ಭಕ್ತರು ಅವರನ್ನು ಭೇಟಿ ಮಾಡುತ್ತಿದ್ದರು. ಕೆಲವು ಸಂಜೆ ಪೋಗಲ್ ಆಶ್ರಮದ ಹೊರಗಿನ ಸಭಾಂಗಣದಲ್ಲಿ ಪ್ರಭುಪಾದರು ಭಕ್ತರಿಗೆ ಉಪನ್ಯಾಸವನ್ನು ಮಾಡುತ್ತಿದ್ದರು. ಪ್ರಭುಪಾದರ ಕೊಠಡಿಯಲ್ಲಿ ಏರ್ಪಡಿಸಲಾಗಿದ್ದ ಮೊದಲ ಸಭೆಗೆ ಹೆಚ್ಚು ಮಂದಿ ಭಕ್ತರು ಹಾಜರಾಗಿರಲಿಲ್ಲ. ಹೀಗೇಕೆಂದು ಪ್ರಭುಪಾದರು ವಿಚಾರಿಸಿದರು. ಅನೇಕ ಭಕ್ತರು ವೃಂದಾವನದ ಪ್ರಸಿದ್ಧ ದೇವಾಲಯಗಳಿಗೆ ಮತ್ತು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ಹೋಗಿದ್ದಾರೆಂದು, ಮತ್ತೆ ಕೆಲವರು ಅಂಗಡಿ ಬೀದಿಗಳಲ್ಲಿ ಖರೀದಿ ಮಾಡಲು ಹೋಗಿದ್ದಾರೆಂದು, ಇನ್ನು ಕೆಲವರು ನಿದ್ದೆ ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿದು ಬಂತು. ಪ್ರಭುಪಾದರ ಮನಸ್ಸಿಗೆ ನೋವಾಯಿತು. ಅವರೆಂದರು, ಎಲ್ಲರನ್ನೂ ಕರೆತನ್ನಿ. ತೀರ್ಥಯಾತ್ರೆ ಎಂದರೆ ಸಾಧುಗಳು ಇರುವಲ್ಲಿಗೆ ಹೋಗುವುದೆಂದು ಅರ್ಥ. ನಾನು ಇಲ್ಲಿದ್ದೇನೆ ಅಂದ ಮೇಲೆ ಭಕ್ತರು ಇನ್ನೆಲ್ಲಿಗಾದರೂ ಹೋಗಬೇಕಾದ ಕಾರಣವೇನಿದೆ? ಇದನ್ನು ಕೇಳಿ ಎಷ್ಟೊಂದು ಮಂದಿ ಭಕ್ತರು ಧಾವಿಸಿ ಬಂದರೆಂದರೆ ಪ್ರಭುಪಾದರ ಕೊಠಡಿ ಅವರನ್ನು ಒಳಗೊಳ್ಳಲು ಸಾಧ್ಯವಾಗಲಿಲ್ಲ. ಇಷ್ಟ ಸಾಕು ಮಾತಾಜಿ. ಸರಿ. ಇಲ್ಲಿ ಅವರು ವೃಂದಾವನದಲ್ಲಿ ಕಟ್ತಾ ಇರೋ ದೇವಸ್ಥಾನನು ಯಾವ್ದಾದ್ರು ತೊಡಗಿಸಿಹಾಕೋಬಹುದು ಅಂತ ಪ್ರಭುಪಾದರಿಗೆ ಚಿಂತೆ ಆಗಿತ್ತು. ಯಾಕೆ ಅಂದ್ರೆ ಅಲ್ಲಿ ಮಿಸ್ಟರ್ ಎನ್ ಅನ್ನೋರು ತಮಗೆ ಒಂದು ಮುಂದಿನ ಜಾಗ ತಮಗ್ ಬೇಕು ಅಂತ ಹೇಳಿದ್ರು. ಇದನ್ನ ಯಾವ ತರ ಬಗೆಹರಿಸೋದು, ಇದು ಬಾಂಬೆ ತರ ದೇವಸ್ಥಾನ ತರನೇ ಸಮಸ್ಯೆ ಆಗುತ್ತಾ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆ ಯೋಚನೆಯಲ್ಲಿ ಅವ್ರಿಗೆ ನಿದ್ದೆನೂ ಬರಲ್ಲ. ಮತ್ತೆ ಬೆಳಿಗ್ಗೆ 2 ಗಂಟೆಗೆ ಎದ್ದು ಯಾವಾಗ ಅವ್ರು ಇದು ಭಾಗವತವನ್ನ ಡಿಕ್ಟೇಟ್ ಮಾಡ್ತಾ ಇರ್ತಾರೆ ಬರ್ಕೊಳ್ಳೋದಿಕ್ಕೆ. ಅದೇ ತರ 2 ಗಂಟೆಗೆ ಎದ್ದು ಕೂತ್ಕೋತಾರೆ. ಅವ್ರು ಎದ್ದು ಶಬ್ದ ಆಗಿ ಅವ್ರ ಶಿಷ್ಯ ಬರ್ತಾರೆ. ಅವ್ರಿಗೆ ಈಗ ಹೊಸ ಒಬ್ಬ ಶಿಷ್ಯರು ಸಿಕ್ಕಿರ್ತಾರೆ. ಅವ್ರಿಗೆ ಹೇಳ್ತಾರೆ, ಅವ್ರ ಹೆಸರು ಸತ್ಸ್ವರೂಪ ಅಂತ. ಅವರು ಹೊಸದಾಗಿ ಶಿಷ್ಯರಾಗಿರ್ತಾರೆ ಪ್ರಭುಪಾದರಿಗೆ. ಅವ್ರು ಅವ್ರು ಹೇಳ್ತಾರೆ ಬರ್ಕೊಳಕ್ಕೆ ಅಂತ ಅವ್ರು ತಯಾರಿ ನಡೆಸ್ಕೊಂಡು ಬರ್ತಾರೆ. ಆದ್ರೆ ಅವ್ರು ಪ್ರಭುಪಾದರು ಅವ್ರು ಕರೆದ್ಬಿಟ್ಟು ಏನು ಮಾತಾಡೋದೇ ಇಲ್ಲ, ಸುಮ್ನೆ ಕೂತಿರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗಲ್ಲ. ಇವರು ಸಹ ಅವರ ಶಿಷ್ಯರು ಸಹ ಅವ್ರನ್ನ ನೋಡ್ತಾ ಕೂತಿರ್ತಾರೆ. ಅವಾಗ ಈಗ ಏನಾರು ಹೇಳ್ತಾರೆ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ತಾರೆ ಅಂತ ಅವ್ರನ್ನ ನೋಡ್ತಾ ಇರ್ತಾರೆ. ಅವಾಗ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳ್ತಾರೆ, ಹೋಗಿ ಕೃಷ್ಣ ಪುಸ್ತಕ ಇದೆಯಲ್ಲ ಅದನ್ನ ತಗೊಂಬ ಅಂತಾರೆ. ಅವಾಗ ಅವ್ರು ತಗೊಂಬರ್ತಾರೆ. ಅವಾಗ ಅಲ್ಲಿ ಅವ್ರು ಹೇಳ್ತಾರೆ, ನೃಗರಾಜನ ಕಥೆಯನ್ನು ಓದು ಅಂತ ಹೇಳ್ತಾರೆ ಅವರು. ಅವಾಗ ಅವರು ಓದು ಅಂತ ಹೇಳ್ತಾ ಇದಾರೆ, ಜೋರಾಗಿ ಓದ್ಬೇಕೋ ಅಥವಾ ನಾನು ಓದ್ಕೋಬೇಕು? ಅವ್ರಿಗೆ ಅನುಮಾನ ಬಂದ್ ಮತ್ತೆ ಕೇಳ್ತಾರೆ, ಗಟ್ಟಿಯಾಗಿ ಓದ್ಬೇಕಂತ. ಹೌದು, ತೆಗೆದು ಓದು ಅಂತ ಅವ್ರು ಹೇಳ್ತಾರೆ. ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಮುಂಜಾನೆ ಸಮಯದಲ್ಲಿ ಬರೆಯಕ್ ಹೇಳ್ತಾ ಇದ್ರು ಭಾಗವತವನ್ನ, ಇವತ್ ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಅದು ಅವ್ರಿಗೆ ಒಗಟಾಯ್ತು. ಅವ್ರನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಸತ್ಸ್ವರೂಪನಿಗೆ. ಅವಾಗ ಅವ್ರು ಓದು ಅಂತ ಹೇಳ್ಬಿಡ್ತಾರೆ. ಅವ್ರು ಓದ್ತಾ ಇರ್ತಾರೆ. ಆದ್ರೆ ಅವ್ರು ಪ್ರಭುಪಾದರು ಕೇಳ್ತಾ ಇದ್ದಾರೋ, ಅವ್ರು ಓದೋದು ಅವ್ರಿಗೆ ಅಥವಾ ಸಂತೋಷ ಆಗಿದಾರೋ ಅಥವಾ ದುಃಖ ಅಥವಾ ಅವ್ರು ಏನಾದ್ರು ಯೋಚನೆ ಮಾಡ್ತಾ ಇದ್ರೋ, ಏನಕ್ಕೆ ನನಗೆ ಓದು ಅಂತ ಹೇಳಿದ್ರು ಏನು ಗೊತ್ತಾಗ್ತಾ ಇರಲ್ಲ. ಅವ್ರು ಓದೋ ಶಬ್ದ ಒಂದು ಮಾತ್ರ ಅಲ್ಲಿ ಕೇಳಿಸ್ತಾ ಇರುತ್ತೆ. ಆ ಕತೆ ಬರುತ್ತೆ, ನೃಗರಾಜನ ಕತೆ. ಆ ಕಥೆಯಲ್ಲಿ ಹೀಗಿರುತ್ತೆ, ಅವನು ನೃಗರಾಜ ಅವನು ಯಜ್ಞ ಮಾಡ್ತಾ ಇರ್ತಾನೆ. ಯಜ್ಞದಲ್ಲಿ ಗೋವುಗಳನ್ನು ದಾನ ಕೊಡ್ತಾ ಇರ್ತಾನೆ. ಅವನು ಒಂದಿನ ಒಬ್ಬ ಬ್ರಾಹ್ಮಣನಿಗೆ ಒಂದು ಹಸುವನ್ನು ದಾನ ಕೊಟ್ಟಿರ್ತಾನೆ. ಆ ಹಸು ಮತ್ತೆ ಹೇಗೋ ಓಡಾಡ್ಕೊಂಬಂದು ಮತ್ತೆ ಇವ ರಾಜನ ಹಸಿನ ಮಂದೇನೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಇದನ್ನ ರಾಜನಿಗೆ ಗೊತ್ತಿರಲ್ಲ. ಮತ್ತೆ ಮಾರನೇ ದಿನ ದಾನ ಕೊಡ್ಬೇಕಾದ್ರೆ ಅದೇ ಹಸುವನ್ನ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಕೊಡ್ತಾರೆ. ಅವಾಗ ಆ ಬ್ರಾಹ್ಮಣ ಅದನ್ನ ಕರೆದೊಯ್ದಿದ್ದಾಗ ಮೊದ್ಲು ದಾನ ಪಡ್ಕೊಂಡಿರ್ತಾರಲ್ಲ, ಅವ್ನು ಬಂದು ಇದು ನನ್ನ ಹಸು, ನೀವು ಮತ್ತೆ ಇವ್ರಿಗೆ ದಾನ ಕೊಡ್ತಾ ಇದ್ದೀರಾ, ಇದೇಂಗೆ, ಇದು ನಂದು ಅಂತಾನೆ. ಅವಾಗ ದಾನ ಪಡ್ಕೊಂಡಿರ್ತಾನಲ್ಲ ಅವ್ನಿಗೆ ಹೇಳ್ತಾನೆ, ಈ ಹಸು ಅವ್ನ್ ಕೊಟ್ಬಿಡು, ನಿನಗ್ ಬೇರೆ ಹಸು ಕೊಡ್ತೀನಿ ಅಂತ. ಅವಾಗ ಈಗ ಇಸ್ಕೊಂಡಿದ್ದವನ ಏನಂತಾನೆ, ಇಲ್ಲ ನನಗೆ ಬೇಡ ನನಗೆ ಈ ಹಸುನೇ ಬೇಕು ನನಗೆ ಅಂತ ಅವನು ಅಂತಾನೆ. ಅವಾಗ ಇದನ್ನ ಯಾರು ಬಿಟ್ಕೊಡ್ತೀರ ಅವ್ರಿಗೆ 10 ಹಸು ಕೊಡ್ತೀನಿ ಅದ್ರ ಬದಲಾಗಿ ಅಂತಾನೆ. ಇಬ್ರು ನನಗ್ ಬೇಡ ಇದೇ ಹಸು ಬೇಕು ಅಂತ ಅವರು ವಾದ ಮಾಡಕ್ ಶುರು ಮಾಡ್ತಾರೆ.
ಅವರಿಗೆ ಇನ್ನೂ ಅಲ್ಲ ತಲಾ 100,000 ಹಸು ಕೊಡ್ತೀನಿ ಅದ್ರ ಬದಲಾಗಿ ಅಂತ ಯಾರು ಹೇಳಿದ್ರು ಅವ್ರು ಒಪ್ಕೊಳ್ಳಲ್ಲ. ಕಡೆಗೆ ಅವ್ರೇನ್ ಮಾಡ್ತಾರೆ, ಅವನಿಗೆ ರಾಜನಿಗೆ ಶಾಪ ಕೊಟ್ಟು ಹೋಗ್ಬಿಡ್ತಾರೆ. ಅದ್ರ ಸಲುವಾಗಿ ಅವ್ನು ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಹುಟ್ಟಬೇಕಾಗುತ್ತೆ. ಆ ಸಮಯದಲ್ಲಿ ಅವರು ಅಲ್ಲಿ ಬರ್ದಿರ್ತಾರೆ. ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ, ಮನುಧರ್ಮ ಅಥವಾ ಶಾಸನದ ಪ್ರಕಾರ ಬ್ರಾಹ್ಮಣನಿಗೆ ಸೇರಿದ ಆಸ್ತಿಯನ್ನು ಯಾರು ಕಡೆಗೆ ಸರ್ಕಾರವೂ ಸಹ ಯಾವ ನಿಬಂಧನೆ ಹಾಕಿ ಹಿಂದಕ್ಕೆ ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಅದ್ರಲ್ಲಿ ಇರುತ್ತೆ. ಆ ಸೆಂಟೆನ್ಸ್ಗಳು ಹಂಗೆ ಇರುತ್ತೆ. ಅದನ್ನೆಲ್ಲ ಓದ್ತಾರೆ, ಓದಿದ್ದನ್ನ ಕೇಳಿಸ್ಕೊತಾ ಇರ್ತಾರೆ ಪ್ರಭುಪಾದರು. ಈಗ ಅವ್ರು ಆತರ ಬರಂಗಿರಲ್ಲ. ಅದರಿಂದ ಅವ್ರಿಬ್ರು ಬ್ರಾಹ್ಮಣರು ಶಾಪ ಕೊಡ್ತಾರೆ, ಮುಂದಿನ ಜನ್ಮದಲ್ಲಿ ಅವರು ಹಲ್ಲಿಯಾಗಿ ಹುಟ್ಟಬೇಕಾಗಿರುತ್ತೆ. ಈ ಒಂದು ವಾಕ್ಯ ಅವ್ರ ಮನಸ್ಸಿಗೆ ಕೂತ್ಕೊಳ್ಳುತ್ತೆ, ಅವ್ರಿಗೆ ಒಂದು ಪರಿಹಾರವನ್ನು ಸೂಚಿಸುತ್ತೆ. ಅವರು ಯೋಚನೆ ಮಾಡ್ತಾ ಇರ್ತಾರಲ್ಲ, ಈ ಜಾಗದಲ್ಲಿ ನಾನು ಮುಂದಿನ ಈ ದೇವಸ್ಥಾನಕ್ಕೆ ದಾನ ಕೊಟ್ಟಿರೋ ಜಾಗದಲ್ಲಿ ಮುಂದಿನ ಭಾಗ ಮತ್ತೆ ವಾಪಸ್ ತಗೋತೀನಿ ಅಂತ ಅವನಿಗೆ ಏನ್ ಹೇಳ್ಬೇಕು ಅಂತ. ಆಮೇಲೆ ಇದನ್ನ ಓದ್ ಮುಗಿಸಿದ ತಕ್ಷಣ ಸತ್ಸ್ವರೂಪನಿಗೆ ಹೇಳ್ತಾರೆ, ಏನ್ ಹೇಳ್ತಾರೆ, ಇದನ್ನ ಹೋಗಿ ಈ ಅಧ್ಯಾಯ ಇದೆಯಲ್ಲ ಇದನ್ನ ಬೆರಳಚ್ಚು ಮಾಡು ಅಂದ್ರೆ ಟೈಪ್ ಮಾಡ್ಕೊಂಬ ಅಂತಾರೆ. ಆದ್ರೆ ಈ ಸತ್ಸ್ವರೂಪ ಏನು ಯೋಚನೆ ಮಾಡ್ತಾ ಇರ್ತಾನೆ, ಅವನೊಂದು ತಪ್ಪು ಮಾಡಿರ್ತಾನೆ. ಅವನು ಗುರುಗಳ ಒಂದು ಸಾಕ್ಸ್ನ ಕದ್ಕೊಂಡಿರ್ತಾನೆ. ಯಾಕೆಂದ್ರೆ ಸಾಮಾನ್ಯವಾಗಿ ಅವ್ರು ಯಾರು ಏನು ಉಡುಗೊರೆಯಾಗಿ ಕೊಟ್ರು ಅದನ್ನೆಲ್ಲ ಶಿಷ್ಯರಿಗೆ ಕೊಡ್ತಾ ಇರ್ತಾರೆ. ಹಿಂಗೆ ಇರುವಾಗ ಅಲ್ಲಿ ತುಂಬಾ ಚಳಿ ಇರುತ್ತೆ. ಅವಾಗ ಆ ಗುರುಗಳು ಹೆಂಗೂ ಉಪಯೋಗಿಸಲ್ಲ ಅಂತ ಹೇಳ್ಬಿಟ್ಟು ಅವನು ಒಂದು ಜೊತೆ ಸಾಕ್ಸು, ಅದು ತುಂಬಾ ದುಬಾರಿ ಏನಲ್ಲ, ಒಂದು ಚಿಕ್ಕದಾಗಿರೋ ಸಾಕ್ಸನ್ನ ತೆಗೆದು ಇಟ್ಕೊಂಡಿರ್ತಾನೆ. ಇದರಿಂದ ಪ್ರಭುಪಾದರು ನನ್ನೇನು ಆಕ್ಷೇಪಣೆ ಮಾಡಲ್ಲ ಅಂತ. ಈಗ ಯಾವಾಗ ಈ ಅಧ್ಯಾಯ ಓದು ಅಂತ ಹೇಳಿದ್ರು ಅವಾಗ ಅವನು ಚಿಂತೆ ಮಾಡ್ತಾನೆ, ಅಯ್ಯೋ ನಾನು ಒಂದು ಇದನ್ನ ಕದ್ದಿದ್ದೀನಿ ಅಂತ ಹೇಳಿದ್ರೆ ಪ್ರಭುಪಾದರು ಏನಾರು ಈ ತೀರ್ಮಾನಕ್ಕೆ ಬಂದು ಈ ಅಧ್ಯಾಯ ಓದು ಅಂತ ಹೇಳಿದ್ರ ಅಂತ. ಆಮೇಲೆ ಕತೆ ಮುಗಿದ್ಮೇಲೆ ಪ್ರಭುಪಾದರು ಅವರು ಮೌನವಾಗಿ ವಹಿಸಿರ್ತಾರೆ. ಪ್ರಭುಪಾದರು ನಿದ್ದೆ ಮಾಡ್ತಾ ಇರ್ತಾರೋ ಅಥವಾ ಏನಾದ್ರು ಯೋಚನೆ ಮಾಡ್ತಾರೋ ಏನೂ ಗೊತ್ತಾಗೋದಿಲ್ಲ. ಅವ್ನು ಮಾತಾಡ್ಸ್ಬೇಕು ಅಂದ್ರೆ ಅವ್ನಿಗೆ ಧೈರ್ಯ ಸಾಲಲ್ಲ. ಅವ್ರನ್ನ ನೋಡ್ಕೊಂಡು ಕೂತಿರ್ತಾರೆ. ಅವ್ರು 5 ನಿಮಿಷ ಆದ್ಮೇಲೆ ಪ್ರಭುಪಾದರು ಹೇಳ್ತಾರೆ, ಈಗ ಈ ಅಧ್ಯಾಯವನ್ನು ಹೋಗಿ ಬೆರಳಚ್ಚು ಮಾಡು, ಈಗ ಈ ಅಧ್ಯಾಯವನ್ನು ಟೈಪ್ ಮಾಡ್ಕೊಂಬ ಅಂತಾನೆ. ಅವಾಗ ಏನಕ್ಕೆ ಅಂತ ಅವನಿಗೆ ಅರ್ಥ ಆಗಲ್ಲ. ಆದ್ರೂ ಅವ್ರಿಗೆ ಮತ್ತೆ ವಾಪಸ್ ಕೇಳಕ್ ಆಗೋದಿಲ್ಲ. ಅವನು ಆಯ್ತು ಅದನ್ನ ಮಾಡಕ್ಕೆ ಅಂತ ಎದ್ದೇಳ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ಈಗ ನಾನೊಂದು ಪತ್ರ ಬರಿಬೇಕಾಗಿದೆ ಅಂತ. ಅವಾಗ ಅವ್ರು ಪತ್ರ ಬರೆಯೋದು ಅಲ್ಲ ಅವ್ನ ಕೆಲಸ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ತಗೊಂಬಂದು ಅಲ್ಲಿ ಕೂತ್ಕೋತಾನೆ. ಅವಾಗ ಅವರು ಮಿಸ್ಟರ್ ಎಸ್ ಅವ್ರಿಗೆ ಪತ್ರ ಬರೆಸ್ತಾರೆ. ಮಿಸ್ಟರ್ ಎಸ್ ನೀಡಿ ಪತ್ರ ಬರೆಸ್ತಾರೆ. ಅಂದ್ರೆ ಇಲ್ಲಿ ನಿಮ್ಮ ಶ್ರೀಮತಿ ರಾಧಾರಾಣಿಯವರೇ ಇಂಗಿತದಂತೆ ಇಡೀ ಜಮೀನನ್ನು ನನಗೆ ದಾನವಾಗಿ ಕೊಟ್ಟಿದ್ರ, ಇದನ್ನ ಮತ್ತೆ ವಾಪಸ್ ತಗೊಳಕ್ ಬರಲ್ಲ ಅದನ್ನ ಹೇಳಿ ಅದ್ರ ಜೊತೆಗೆ ಈ ಭಾಗವತದ ಈ ಕಥೆಯನ್ನು ಆ ಪತ್ರದೊಂದಿಗೆ ಕಳಿಸ್ಕೊಡ್ತಾರೆ ಅವ್ರಿಗೆ. ಅಂದ್ರೆ ಅವರ ಉದ್ದೇಶ ಏನಾಗಿತ್ತು, ಮಿಸ್ಟರ್ ಎನ್ ಅನ್ನೋರು ಇದನ್ನ ಓದ್ಬೇಕು, ಇದರಿಂದ ಅವ್ರು ತಿಳ್ಕೋಬೇಕು, ಯಾವುದೇ ಕಾರಣಕ್ಕೂ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟಿರೋದನ್ನ ವಾಪಸ್ ತಗೊಳಕ್ ಬರಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗ್ಲಿ ಅನ್ನೋ ಸಲುವಾಗಿ ಈ ಕಥೆಯನ್ನು ಓದಿಸ್ತಾರೆ. ಮತ್ತೆ ಆ ಕಥೆಯಲ್ಲಿ ಇದ್ರ ಜೊತೆಗೆ ಅವ್ರಿಗೆ ಕಾಗದವನ್ನು ಬರೆದು ಆ ಕಾಗದ ಜೊತೆಗೆ ಈ ಕಥೆಯನ್ನು ಲಗತ್ತಿಸಿ ಕಳಿಸ್ತಾರೆ. ಅವಾಗ ಪ್ರಭುಪಾದರ ಅವಾಗ ಅವನು ಕಳ್ಳತನದ ವಿಷಯ ಗೊತ್ತಾಗ್ಲಿಲ್ವ ಅಂತ ಅವಾಗ ಅವನಿಗೆ ಸೇವಕನಿಗೆ ಸಮಾಧಾನ ಆಗುತ್ತೆ. ಆದ್ರೆ ಇನ್ ಮುಂದೆ ನನ್ನ ಗುರುಗಳ ಮುಂದೆ ಹುಷಾರಾಗಿರ್ಬೇಕು, ಈ ತರ ಯಾವುದೇ ತಪ್ಪು ಮಾಡಬಾರ್ದು ಅಂತ ಅವನು ಅನ್ಕೋತಾನೆ. ಹಾಗೆ ಅವನು ಇದೊಂದು ಅವನ ಪಾಠ ಕಲ್ತ್ಕೊಂತಾನೆ. ಆದ್ರೆ ಅದೇ ತರ ಪ್ರಭುಪಾದರ ಬಗ್ಗೆ ಯಾವುದೇ ಅಭಿಪ್ರಾಯವೂ ಸಹ ಇದೇ ತರ ಇರ್ತಾರೆ ಅಂತ ಹೇಳಕ್ ಬರ್ತಾ ಇರಲಿಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಯಾರೇ ಶಿಷ್ಯರಿಗೂ ಸಹ ಅರ್ಥ ಆಗ್ತಾ ಇರ್ಲಿಲ್ವಂತೆ ಅವರು. ಯಾಕೆ ಅಂದ್ರೆ ಅವರು ಒಂದೊಂದಿದ್ರಲ್ಲಿ ಯಾವ ತರ ಇರ್ತಾರೆ, ಅವ್ರು ಈ ತರ ಅಂತಾನೆ ನಿರೀಕ್ಷೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ತರ ಅವರು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ರಂತೆ. ಆದ್ರಿಂದ ಅವರು ಪ್ರಭುಪಾದರು ಏನ್ ಹೇಳ್ತಾರೋ ಅದನ್ನ ಮಾಡೋದಷ್ಟೇ ಅವ್ರಿಗೆಲ್ಲ ಅವ್ರಿಗೆ ಮಾಡೋದಷ್ಟೇ ಅವ್ರ ಕರ್ತವ್ಯ ಅನ್ನಂಗ್ ಮಾಡ್ತಾ ಇರ್ತಾರೆ. ಇದು ಈ ಸತ್ಸ್ವರೂಪನಿಗೆ ಮಾತ್ರ ಅಲ್ಲ, ಅವನ ಜೊತೆ ಕೆಲಸ ಮಾಡ್ತಾ ಇರೋ JCP ಕಾರ್ಯದರ್ಶಿಗಳು, ಭಕ್ತ ಮುಖಂಡರಿಗೂ ಸಹ ಅವರ ಆಲೋಚನೆಯನ್ನ ಏನ್ ಆಲೋಚನೆ ಮಾಡ್ತಾ ಇದಾರೆ ಅನ್ನೋದು ಅವ್ರು ಗ್ರಹಿಸಕ್ ಆಗ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಸುಮ್ನೆ ಪ್ರಭುಪಾದರು ಏನ್ ಹೇಳ್ತಾರೋ ಅದನ್ನ ಪಾಲನೆ ಮಾಡ್ತಾ ಇದ್ರು ಅಷ್ಟೇ. ಈಗ ಸತ್ಸ್ವರೂಪನು ಅದೇ ತರ ಅವ್ರು ಹೇಳಿದಾರೆ, ಆಯ್ತಪ್ಪ ಈ ಕಥೆನ ಬೆರಳಚ್ಚು ಮಾಡಿ ಇದ್ರ ಕಳ್ಸೋಣ ಅವ್ರು ಹೇಳಿದಾರೆ ಅಂತ ಹೇಳಿ ಅದನ್ನ ಮಾಡಕ್ ಹೋಗ್ತಾನೆ. ಆಮೇಲೆ ಪ್ರಭುಪಾದರು ಬೆಳಗಿನ ವೇಳೆಯ ತಮ್ಮ ವಾಯುವಿಹಾರಕ್ಕೆ ಹೊರಡ್ತಾರೆ. ಅವ್ರು ಹೊರಡ ತಕ್ಷಣ ವೃಂದಾವನದ ಇಸ್ಕಾನ್ ಭಕ್ತರು ಅವ್ರ ಜೊತೆ ಆಗ್ತಾ ಇರ್ತಾರೆ. ಅವರೆಲ್ಲ ನಡೀತಾ ಮಾತಾಡ್ತಾ ಇರ್ತಾರೆ. ಅವಾಗ ಹೇಳ್ತಾರೆ, ಇಲ್ಲಿ ಯಾವಾಗ್ಲೂ ವಿದ್ಯುತ್ ನಿಲುಗಡೆ ಆಗುತ್ತೆ ಅಂತ ಹೇಳ್ತಾರೆ ಪ್ರಭುಪಾದರ ಶಿಷ್ಯರೊಬ್ರು, ಭಕ್ತರೊಬ್ರು ಹೇಳ್ತಾರೆ. ಆವಾಗ ಭಾರತ ಬರೀ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮಾತ್ರ ಮುಂದುವರೆದಿದೆ, ಆದ್ರೆ ಪಶ್ಚಿಮ ದೇಶಗಳಲ್ಲಿ ಭೌತಿಕ ಜ್ಞಾನ ಮುಂದುವರಿದೆ, ಇವೆರಡು ಒಂದುಗೂಡಬೇಕು ಅಂತ ಅವ್ರ ಅಭಿಪ್ರಾಯ ಆಗಿರುತ್ತೆ. ಅವ್ರು ಹೇಳಿದ್ ಸರಿ ಅಂತ ಪ್ರಭುಪಾದರಿಗೂ ಅನ್ಸುತ್ತೆ. ಅವಾಗ ಅವ್ರು ಹೇಳ್ತಾರೆ, ಅವೆರಡನ್ನು ಒಂದು ಮಾಡೋದೇ ನನ್ನ ಉದ್ದೇಶ ಅಂತ ಅವ್ರು ಹೇಳ್ತಾರೆ. ಪ್ರಭುಪಾದರು ಅಲ್ಲಿಂದ ಮುಂದೆ ನಡೀತಾ ಛತ್ತೀಕರ ರಸ್ತೆ ಅನ್ನೋದನ್ನ ಕಡೆಗೆ ಹೋಗ್ತಾರಂತೆ. ಅಲ್ಲಿಂದ ದೆಹಲಿ ದಿಕ್ಕಿನ ರಸ್ತೆ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರಸ್ತೆ ಎರಡು ಬದಿಗಳಲ್ಲಿ ಬೇವಿನ ಮರ ಇರ್ತದಂತೆ. ಅಲ್ಲಿ ಪ್ರಭುಪಾದರು ತಮ್ಮ ಮಾತನ್ನು ಮುಂದುವರಿಸಿದ್ದಾರೆ. ಜೀವನದ ಭೌತಿಕ ಮಗ್ಗುಲು ಸಹ ಅಗತ್ಯವೇ,
ಜೀವನದಲ್ಲಿ ಭೌತಿಕ ಮಗ್ಗಲು ಸಹ ಅಗತ್ಯವೇ, ಅಂದ್ರೆ ಭೌತಿಕವಾಗಿ ಮುಂದುವರಿಯೋದು ಕೂಡ ಅವಶ್ಯಕನೇ, ಆದ್ರೆ ಅದನ್ನ ದುರುಪಯೋಗ ಮಾಡ್ಕೋಬಾರದು. ಆದ್ರೆ ಅದನ್ನ ದುರುಪಯೋಗ ಮಾಡ್ಕೊಳ್ಳೋದು ತಪ್ಪು. ಈ ಎರಡು ಅಂಶವನ್ನು ಹೇಳ್ತಾರೆ. ಯಾಕೆ ಅಂದ್ರೆ ಪಶ್ಚಿಮದಲ್ಲಿ ಭೌತಿಕ ವಸ್ತುಗಳ ಅಗತ್ಯ ಜಾಸ್ತಿ ಉತ್ಪಾದನೆ ಮಾಡ್ತಾರೆ, ಆದ್ರೆ ಅದನ್ನ ಅವರು ಸುಖಕ್ಕೋಸ್ಕರ ಬಳಸ್ತಾರೆ. ಹಾಗೆ ಭೌತಿಕ ಜ್ಞಾನವನ್ನು ದುರ್ಬಳಕೆ ಮಾಡ್ತಾರೆ. ಅದನ್ನ ಆಧ್ಯಾತ್ಮಿಕವಾಗಿ ಬಳಸಿದ್ರೆ ಅವ್ರು ಬುದ್ಧಿವಂತರಾಗ್ತಾರೆ. ಇಲ್ಲ ಅಂದ್ರೆ ಅವರ ಬುದ್ಧಿವಂತಿಕೆ ಈ ನಾಯಿ ಬೆಕ್ಕು ತರ ಇದು ಅಪವ್ಯಯ, ಆ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆವಾಗ ಮತ್ತೆ ಪ್ರಭುಪಾದರ ಈ ಮಾತನ್ನು ತರೆದು ಅವ್ರ ಭಕ್ತರೊಬ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಪ್ರಭುಪಾದರೆ, ವೃಂದಾವನವು ಕೃಷ್ಣನ ವಾಸಸ್ಥಳವೆಂದು ನಾವು ತಿಳಿಯುವುದು ಹೇಗೆ? ವೃಂದಾವನ ಇಷ್ಟು ಮಲಿನತೆಯಿಂದ ಕೂಡಿದೆಯಲ್ಲ ಅಂತ ಕೇಳ್ತಾರೆ ಅವರು. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಿನ್ನ ಪಂಚೇಂದ್ರಿಯಗಳು ಮಲಿನ ಆಗಿರೋದ್ರಿಂದ, ಈಗ ನಾವು ಮುಂದಿನವರು ಮನೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ನಮ್ಮ ಕಿಟಕಿ ಗ್ಲಾಸ್ನ ಸರಿಯಾಗಿ ಒರೆಸ್ಕೊಂಡ್ರೆ ಮುಂದಿನ ಮನೆ ಸರಿಯಾಗಿ ಕಾಣುತ್ತೆ. ನಾವು ಕಿಟಕಿ ಗ್ಲಾಸ್ ಸರಿಯಾಗಿ ಒರೆಸ್ಕೊಳ್ದೆ ಮುಂದಿನ ಮನೆ ನಮ್ಗೆ ಸರಿಯಾಗಿ ಕಾಣ್ತಿಲ್ಲ ಅಂದ್ರೆ ತಪ್ಪು ಯಾರ್ದಾಗಿರುತ್ತೆ? ನಮ್ದಾಗಿರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ನಿನ್ನ ಪಂಚೇಂದ್ರಿಯಗಳು ಮಲಿನವಾಗಿರೋದ್ರಿಂದ ನಿನ್ಗೆ ಕಾಣಿಸ್ತಾ ಇದೆ. ನಿನ್ನ ಕಣ್ಣುಗಳಿಗೆ ಪ್ರೇಮದಿಂದ ನೋಡು, ಪ್ರೇಮ ಲೇಪಿತವಾದ ಕಣ್ಣುಗಳಿಂದ ನೋಡು, ಅವಾಗ ಅದು ವೃಂದಾವನ ತರ ಕಾಣ್ತಾರೆ. ಆದ್ರಿಂದ ನೀನ್ ಏನ್ ಕಾಣಿಸ್ತಿದ್ಯೋ ಅದರಿಂದ ಈ ವೃಂದಾವನದ ಮೌಲ್ಯ ಇಷ್ಟೇ ಅಂತ ನೀನು ನಿರ್ಧಾರ ಮಾಡಬೇಡ ಅಂತ ಹೇಳ್ತಾರೆ. ಆ ದಾರಿಯಲ್ಲೇ ನಡೀತಾ ಇರುವಾಗ ಅವ್ರಿಗೆ ಅನೇಕ ಶಿಷ್ಯರು ಬಂದು ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಒಬ್ರು ಜಯರಾಧೆ ಅಂತಿರ್ತಾರೆ, ಒಬ್ರು ಹರೇ ಕೃಷ್ಣ ಅಂತಿರ್ತಾರೆ, ಇನ್ನೊಬ್ರು ಇನ್ನು ಬೇರೆ ಬೇರೆ ಮಾತುಗಳನ್ನು ಹೇಳಿ ಅವರು ತಮ್ಮ ಪಾದರಕ್ಷೆಗಳನ್ನು ಕಳಿಸಿ ಪ್ರಭುಪಾದರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ, ಅವರಿಂದ ಅವ್ರು ನಮಸ್ಕಾರ ಮಾಡಿದವ್ರಿಗೆಲ್ಲ ಇವರು ಹರೇ ಕೃಷ್ಣ ಅಂತ ಪ್ರತಿ ನಮಸ್ಕಾರ ಮಾಡ್ತಾ ಇರ್ತಾರೆ, ಪ್ರತಿಯಾಗಿ ಹೇಳ್ತಾ ಇರ್ತಾರೆ. ಆ ತರ ಹೇಳ್ಕೊಟ್ಟು ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ತರ ಬೆಳಗಿನ ಚಳಿಗಾಲದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವರು ಅನೇಕ ಹೊಲ ಗದ್ದೆ, ಆಶ್ರಮ, ತೋಟ ಇವುಗಳೆಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾರಂತೆ. ಆಮೇಲೆ ಅವ್ರಿಗೆ ಗುಬ್ಬಿ, ಗಿಣಿ, ಕೋಗಿಲೆ, ಪಾರಿವಾಳ ಮೊದಲಾದ ಪಕ್ಷಿಗಳ ಇಂಚರ ಕೇಳಿಸುತ್ತೆ. ಕಬ್ಬು ಕಟಾವಿಗೆ ಬೆಳೆದ್ ನಿಂತಿರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಪ್ರಭುಪಾದರು ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಬಂದಾಗ ಅಲ್ಲಿ ದೊಡ್ಡದಾಗಿರೋ ಬೇವಿನ ಮರಗಳಿರುತ್ತೆ. ಆಮೇಲೆ ಅಲ್ಲಿ ಹಸು ಎಮ್ಮೆಗಳ ಮಂದೆ ಇರುತ್ತೆ, ಅವೆಲ್ಲ ಬಯಲಲ್ಲಿ ಮೇಯ್ತಾ ಇರ್ತವೆ. ಇದೇ ತರ ಅರ್ಧ ಗಂಟೆ ಪ್ರಭುಪಾದರು ಮುಂದೆ ನಡ್ಕೊಂಡು ವಾಕ್ ಮಾಡ್ತಾ ಇರ್ತಾರೆ. ಆಮೇಲೆ ಹಿಂದಿರುಗಿ ವಾಪಸ್ ಬರ್ತಾರೆ. ಆಗ ವಾಪಸ್ ಬರ್ತಾ ಇರುವಾಗ ರಸ್ತೆ ಪಕ್ಕದಲ್ಲಿ ಒಬ್ಬ ಬಾಬಾಜಿ ಅವರು ಪ್ರಭುಪಾದರ ಹಾದೋಗೋ ಮುಂದೆ ಒಬ್ರು ಬಾಬಾಜಿ ಕೂತಿರ್ತಾರೆ. ಅವರು ಸನ್ಯಾಸಿ ಏನ್ ಮಾಡ್ತಾ ಇರ್ತಾರೆ, ಅಲ್ಲಿರೋ ಕಡ್ಡಿಗಳಿಂದ ಬೆಂಕಿ ಹತ್ತಿಸ್ಕೊಂಡು ಅದರಿಂದ ಮೈ ಕಾಯಿಸ್ಕೊಂತ ಇರ್ತಾರೆ. ಆಗ ಪ್ರಭುಪಾದರು ಅನುಯಾಯಿಗಳಿಗೆ ಹೇಳ್ತಾರೆ, ಶ್ರೀನಿವಾಸ ಆಚಾರ್ಯ ಷಡ್ಗೋಸ್ವಾಮಿ ಅಷ್ಟಕವು ಸನ್ಯಾಸಿ ಆದವನ ನಿಜವಾದ ಗುಣವನ್ನು ತಿಳಿಸುತ್ತದೆ. ಆ ಹಾಡು ಏಕಾಂಬರಧಾರಿಯಾಗಿ ಸದಾ ಕೃಷ್ಣ ಮತ್ತು ಗೋಪಿಯರನ್ನು ಕುರಿತು ಪರಿಭಾವಿಸಲೆಂದು ತಮ್ಮ ಸರ್ಕಾರಿ ಜೀವನದ ಹುದ್ದೆಗಳನ್ನು ತ್ಯಜಿಸಿ ಸನ್ಯಾಸಿಗಳಾದ 6 ಮಹಾ ಗೋಸ್ವಾಮಿಗಳನ್ನು ಕೊಂಡಾಡುತ್ತದೆ. ಅಂದ್ರೆ ಅವ್ರಿಗೆಲ್ಲಾ ಸುಖ ಸವಲತ್ತು ಇತ್ತು, ಅದನ್ನ ಬಿಟ್ಟು ಅವರು ಸನ್ಯಾಸಿಗಳಾಗಿ ಅವ್ರಿಗೆ ಏನಕ್ಕೆ ಸನ್ಯಾಸಿ ಆಗಿದ್ರು? ಕೃಷ್ಣ ಗೋಪಿಯರನ್ನು ಕುರಿತು ಹಾಡೋದಕ್ಕೋಸ್ಕರ ಅವರು ಸನ್ಯಾಸಿ ಆಗಿದ್ರು. ಆದ್ರೆ ಇಲ್ಲಿರೋ ಸನ್ಯಾಸಿ ಏನ್ ಮಾಡ್ತಾ ಇದ್ದಾನೆ? ಅವನು ಎಲ್ಲವನ್ನೂ ತ್ಯಜನೆ ಮಾಡಿದ್ದಾನೆ. ಆದ್ರೆ ಇಲ್ಲಿ ಬಂದು ಚಳಿ ತಡೆಯಕ್ಕಾಗದೆ ಅಲ್ಲಿ ಬೆಂಕಿ ಹಾಕಿಸ್ಕೊಂಡು ಬೆಂಕಿ ಕಾಯಿಸ್ಕೊತಾ ಇದ್ದಾನೆ ಅಂತ. ಇಲ್ಲಿ ಎಲ್ಲವನ್ನೂ ಅಂದ್ರೆ ಎಲ್ಲ ಲೌಕಿಕ ಸುಖ ತ್ಯಜಿಸಿ ಸನ್ಯಾಸಿ ಆದ 6 ಗೋಸ್ವಾಮಿಗಳು ಈ ವೃಂದಾವನದಲ್ಲಿ ಬಡ ಜನರಿಗೆ ಅನುಕೂಲವಾಗಲೆಂದು ಅನೇಕ ಪುಸ್ತಕಗಳನ್ನು ಬರೆದಿರ್ತಾರೆ. ಅದು ಇಂದು ವೃಂದಾವನದಲ್ಲಿ ರೂಪಾ ಗೋಸ್ವಾಮಿಯರು ಅನುಕರಿಸುವ ಅನೇಕರನ್ನು, ಅಂದ್ರೆ ಅವರೆಲ್ಲ ಬರ್ದಿರ್ತಾರೆ, ಅವರಲ್ಲಿರೋ ಮಾತುಗಳನ್ನ ನಾವು ಅನುಸರಿಸಬೇಕು. ಆದ್ರೆ ಇಲ್ಲೇನ್ ನಡೀತಾ ಇದೆ ವೃಂದಾವನದಲ್ಲಿ, ಅವ್ರನ್ನ ಅನುಕರಿಸೋರು, ಅವ್ರ ತರನೇ ನಾವು ಸನ್ಯಾಸಿ ತರ ವೇಷ ಹಾಕೊಂಡು ನಡೆಯೋರು ಇದ್ದಾರೆ. ಆದ್ರೆ ಅವರು ಹೇಳಿದ ಮಾರ್ಗದಲ್ಲಿ ನಡೀತಾ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲಿ ಅವರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾರೆ, ಸನ್ಯಾಸಿ ತರ ವೇಷಭೂಷಣ ಹಾಕಿದ ತಕ್ಷಣ ಸನ್ಯಾಸಿ ಆಗಲ್ಲ. ಅದಕ್ಕಿಂತ ಮೊದ್ಲು ಅವ್ರು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಮುಕ್ತಾತ್ಮರಿಂದ, ಯಾರು ಮುಂಚೆ ಸನ್ಯಾಸಿಗಳಾಗಿ ಆ ಮಾರ್ಗದಲ್ಲಿ ನಡೀತಿರ್ತಾರೋ ಅವರಿಂದ ಪರಮ ಸತ್ಯದ ಬಗ್ಗೆ ತಿಳ್ಕೋಬೇಕು, ಅದನ್ನ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ವೃಂದಾವನದಲ್ಲಿರೋ ನನ್ನ ಶಿಷ್ಯರು ನೀವು ಗೋಸ್ವಾಮಿಗಳಾಗಬೇಕಂತ ಅವ್ರಿಗೆ ಆಸೆ. ಆದ್ರೆ ನೀವು ಗೋಸ್ವಾಮಿಗಳಾಗಕ್ಕಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಗೃಹಸ್ಥರೇ ಆಗಿರಿ, ಸನ್ಯಾಸಿಗಳೇ ಆಗಿರಿ. ಆದರೆ ಸರಳವಾಗಿರಿ ಮತ್ತೆ ಕಠಿಣ ನೇಮ ವ್ರತಗಳೊಂದಿಗೆ ನೀವು ಬಾಳಬೇಕು ಮತ್ತು ದಿನದ 24 ಗಂಟೆಗಳ ಕಾಲವು ಕೃಷ್ಣನ ಸೇವೆಯಲ್ಲಿ ತೊಡಗಿರಬೇಕು. ಇದು ಅವರ ಆಶಯ ಆಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಆಮೇಲೆ ಅಲ್ಲಿಂದ ಮುಂದೆ ಬಂದು ವಾಪಸ್ ಬಂದು ಪ್ರಭುಪಾದರು ಅವನ ಶಿಷ್ಯ ಗುಣ ಇಲ್ಲಿ ದೇವಸ್ಥಾನ ಕಟ್ಟಿಸ್ತಾ ಇರ್ತಾನೋ ಆ ಗುಣಾರ್ಣವನಿಗೆ ಹಣದ ಕಾಸಿನ ವಿಚಾರವಾಗಿ ಕೂತು ಮಾತಾಡ್ತಾ ಇರ್ತಾರೆ. ಬೆಲೆಗಳ ಪಟ್ಟಿಯಲ್ಲಿ ಅಂತ ಪ್ರಭುಪಾದರು ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನನ್ನಲ್ಲಿ ನಕಲು ಮಾತ್ರ ಇದೆ, ಅಂದ್ರೆ ಜೆರಾಕ್ಸ್ ಕಾಪಿ ಮಾತ್ರ ಇದೆ, ಇದು ಮೂಲ ಪ್ರತಿಯನ್ನೆಲ್ಲ ತೇಜಸ್ಸು ದೆಹಲಿಯಲ್ಲೇ ಇಟ್ಕೊಂಡಿದ್ದಾನೆ ಅಂತ ಗುಣಾರ್ಣವರ್ಣ ಅನ್ನೋ ಶಿಷ್ಯ ಹೇಳ್ತಾನೆ. ಅವಾಗ ಇದು ಕೇವಲ ವಿವರಣೆ ಆಯ್ತು. ಪ್ರಭುಪಾದರು ಹೇಳ್ತಾರೆ, ನಾನೀಗ ಪ್ರಭುಪಾದರ ಪ್ರಶ್ನೆ ಮಾಡ್ತಾ ಇಲ್ಲ, ಲೆಕ್ಕ ಪರೀಕ್ಷಕನಾಗಿ ಕೇಳ್ತಾ ಇದ್ದೀನಿ ಅಂತ. ನನಗ್ ಬೇಕಾಗಿದ್ದು ಪಟ್ಟಿಗಳ ವಿವರ ಅಷ್ಟೇ. ನೀನ್ ಬೇಕಾಗಿರೋ ಈ ವಿವರಣೆಗಳೆಲ್ಲ ಇಲ್ಲ, ನನ್ನ ಹತ್ರ ಇಲ್ಲ, ಅದಲ್ಲಿದೆ ಇಲ್ಲಿದೆ, ಈ ವಿವರ ಅಲ್ಲ ನನಗ್ ಬೇಕಾಗಿರೋದು. ನನಗೆ ಏನು ಬೆಲೆ ಪಟ್ಟಿ ಅಂದ್ರೆ ಬೆಲೆ ಪಟ್ಟಿ ಬೇಕಷ್ಟೇ ಅಂತ ಅವ್ರು ಹೇಳ್ತಾರೆ. ಆಮೇಲಿಂದ ಅವ್ರೇನ್ ಮಾಡ್ತಾರೆ, ಪ್ರಭುಪಾದರು ಈ ಗುರುದಾಸ ಮತ್ತೆ ಸುರಭಿ ಅನ್ನೋರು ಕೆಲಸ ಮಾಡ್ತಾ ಇರ್ತಾರೆ ದೇವಸ್ಥಾನದ್ದು, ಮತ್ತೆ ಇಂಜಿನಿಯರ್ ಶ್ರೀ ಲಹದಿ ಹಾಗೂ ಗುತ್ತಿಗೆದಾರ ಮಿಸ್ಟರ್ ಆಲಿ ಬಕ್ಷ್, ಇವರೊಬ್ರು ಮಾತ್ರ ಮುಸ್ಲಿಂ ಇರ್ತಾರೆ. ಅವ್ರನ್ನ ಕರೆದು ತಮ್ಮೊಂದಿಗೆ ಮಾತಾಡ್ತಾ ಇರ್ತಾರೆ. ಆ ಗುತ್ತಿಗೆದಾರ ಕೆಲಸ ಮಾಡ್ತಿರೋ ಗುತ್ತಿಗೆದಾರ ಅವನು ಮುಸ್ಲಿಂ ಆಗಿದ್ರೇನು ಪ್ರಭುಪಾದರು ಅವ್ರನ್ನ ಕೇಳ್ಕೊತಾರೆ, ನೀವು ಕೆಲಸ ಸರಿಯಾಗಿ ನಿರ್ವಹಣೆ ಮಾಡಿ, ಏಕೆಂದ್ರೆ ಇದು ಕೃಷ್ಣನ ದೇವಸ್ಥಾನ, ಇಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಕೃಷ್ಣ ನಿಮ್ಗೆ ಅನುಗ್ರಹ ಕೊಡ್ತಾನೆ, ಹಣದ್ದೇನು ನಮಗೆ ಸಮಸ್ಯೆ ಇಲ್ಲ. ಇಲ್ಲಿ ಕಟ್ಟಡ ನಿರ್ಮಾಣ ಮುಗಿಯುವ ತನಕ ಅಮೆರಿಕಾದ ನನ್ನ ದೇವಾಲಯಗಳಿಂದ ಪ್ರತಿ ತಿಂಗಳು $10 ಹಣವನ್ನು ಇಲ್ಲಿಗೆ ಕಳಿಸ್ತೀನಿ, ಅದರ ವ್ಯವಸ್ಥೆ ನಾನು ಮಾಡ್ತೀನಿ, ಹಣದ್ದೇನು ಕೊರತೆ ಇಲ್ಲ. ಆದ್ರೆ ನೀವು ಜನ್ಮಾಷ್ಟಮಿ ಒಳಗೆ ಈ ದೇವಸ್ಥಾನವನ್ನು ಮುಗಿಸ್ಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಅವಾಗ ಆ ಮಾತಿಗೆ ಗುರುದಾಸ್ ಅವರೆಲ್ಲ ಆಗ್ಲಿ ಆಗೋದಷ್ಟೊತ್ತಿಗೆ ಖಂಡಿತ ಮುಗಿದಿರುತ್ತೆ ಅಂತ ಇಲ್ಲಿ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಅಲ್ಲಿಂದ ಮಾಯಾಪುರ, ಮಾರ್ಚ್ 1974 ಅವರು ಕಲ್ಕತ್ತಾದಿಂದ ಮಾಯಾಪುರಕ್ಕೆ ಪ್ರಯಾಣ ಮಾಡ್ತಾರೆ ಪ್ರಭುಪಾದರು ಎಂದಿನಂತೆ ಉಲ್ಲಾಸದಿಂದ ಮಾವಿನ ತೋಟ ಅಲ್ಲಿ ಮಾಯಾಪುರಕ್ಕೆ ಪ್ರಯಾಣ ಮಾಡ್ತಾ ಇರುವಾಗ ಅವರು ಅಲ್ಲಿನ ಒಂದು ಮಾವಿನ ತೋಟದಲ್ಲಿ ಕೊಂಚ ಕಾಲ ತಂಗಿರ್ತಾರಂತೆ. ಅಲ್ಲಿ ಅವರು ಫಲಹಾರವನ್ನು ಸ್ವೀಕಾರ ಮಾಡ್ತಾರೆ. ಅವರ ಒಬ್ಬ ಶಿಷ್ಯರ ಸಮೂಹ ಹಾಗೂ ಪ್ರಭುಪಾದರ ಸೋದರಿ ಭವತಾರಿಣಿ ಅನ್ನೋರು ಸಹ ಅಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಅಲ್ಲಾಗಿರುತ್ತೆ. ಅಲ್ಲಿ ಪ್ರಸಾದ ಮಾಡಿದ ಬಳಿಕ ಅವರು ತಮ್ಮ ಕಾರಿನಲ್ಲಿ ಮುಂದೆ ಮಾಯಾಪುರದ ಕಡೆಗೆ ಪ್ರಯಾಣ ಮುಂದುವರಿಸ್ತಾರೆ. ಅವರ ಕಾರು ಮಾಯಾಪುರದ ಚಂದ್ರೋದಯ ದೇವಾಲಯವನ್ನು ಸಮೀಪಿಸಿದ ಆ ದೇವಸ್ಥಾನದ ಹತ್ರ ಬಂದಾಗ ಇಸ್ಕಾನಿನ ಸುಮಾರು 2 ಮೈಲಿ ಪ್ರದೇಶದಲ್ಲಿದ್ದ ಶ್ರೀ ವಾಸಂಗ ಅಂದ್ರೆ ಇಸ್ಕಾನಿನ ಅವರು ದೇವಸ್ಥಾನ ಚಂದ್ರೋದಯ ದೇವಸ್ಥಾನ, ಇಸ್ಕಾನಿನ ಚಂದ್ರೋದಯ ದೇವಸ್ಥಾನಕ್ಕಿಂತ 2 ಮೈಲಿ ದೂರದಲ್ಲಿರುವಾಗಲೇ ಅವರ ಶಿಷ್ಯ ಒಬ್ಬ ಶ್ರೀ ವಾಸಂಗ ಎಂಬ ಜಾಗದಲ್ಲಿ ಕಾಯ್ತಾ ಇರ್ತಾರೆ. ಇಸ್ಕಾನ್ ಭಕ್ತರೆಲ್ಲ ಅವ್ರ ಕಾರ್ನ ಸುತ್ತುವರಿತಾರೆ. ಯಾರಪ್ಪ ಅಲ್ಲಿ ಬಂದಿದ್ದವರು ಅಂದ್ರೆ ಅಮೆರಿಕ, ಇಂಗ್ಲೆಂಡ್, ಯುರೋಪ್, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಭಾರತ ಹಾಗೂ ಜಗತ್ತಿನ ಇನ್ನಿತರ ಭಾಗದಿಂದ ಸುಮಾರು 400 ಮಂದಿ ಪ್ರಭುಪಾದರ ಭಕ್ತರು. ಅವರೆಲ್ಲರೂ ಅಲ್ಲಿ ಹರೇ ಕೃಷ್ಣ ಮಂತ್ರ ಹೇಳ್ಕೊಂಡು ಮಾಯಾಪುರದ ಚಂದ್ರೋದಯ ದೇವಸ್ಥಾನ ಕಡೆಗೆ ನಿಧಾನವಾಗಿ ಚಲಿಸುತ್ತಿದ್ದ ಪ್ರಭುಪಾದರ ಕಾರನ್ನ ಹಿಂಬಾಲಿಸ್ಕೊಂಡು, ಅಂದ್ರೆ ಕಾರ್ ಮುಂದೆ ಹೋಗ್ತಾ ಇರುತ್ತೆ, ಅದರಿಂದ ಇವರು ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನೆ ಮಾಡ್ತಾ ಅವ್ರ ಕಾರಿಂದ ನಡೀತಾರೆ. ಆವಾಗ ಪ್ರಭುಪಾದರು ಕಾರಲ್ಲಿ ಕೂತ್ಕೊಂಡೆ ಅವ್ರನ್ನೆಲ್ಲ ನೋಡಿ ಅವ್ರ ನಸು ನಗುತ್ತಾರೆ. ಅವ್ರ ಹಿಂದಿನ ಆಸನದಲ್ಲಿ ಕುಳಿತಿದ್ದು ಅವ್ರ ಹಿಂದಿನೆಲ್ಲ ತಿರುಗಿ ನೋಡ್ತಾರೆ. ಅವ್ರ ಹಿಂದೆ ಬರ್ತಾ ಇರೋ ಆ ನಿಷ್ಠಾವಂತ ಶಿಷ್ಯರೆಲ್ಲ ಅವ್ರು ಏನು ಗುರುಗಳ ಕೃಪೆ ನಮ್ಮ ಮೇಲೆ ಆಗ್ಲಿ ಅಂತ ಅವ್ರು ಕಾಯ್ತಾ ಇರ್ತಾರೆ. ಅದನ್ನ ನೋಡಿ ಅವ್ರಿಗೆ ಒಂಥರ ಮನ್ಸಿಗೆ ಸಂತೋಷ ಆಗುತ್ತೆ. ಹೀಗೆ ಅವ್ರು ಆತರ ನಡೀತಾ ಇರುವಾಗ ರಸ್ತೆ ಬದಿಗಳಲ್ಲಿ ದೇವಸ್ಥಾನದ ಸುತ್ತ ಅನೇಕ ಹೂ ಗಿಡಗಳಿಂದ ತುಂಬಿದ ಮರ ಗಿಡಗಳನ್ನು ನೋಡಿ ಪ್ರಭುಪಾದರಿಗೂ ತುಂಬಾ ಖುಷಿ ಆಗುತ್ತೆ. ಆ ಹೂಗಳು ಎಲ್ಲ ಅವ್ರು ಬರ್ತಾ ಇದಾರೆ ಅನ್ನೋ ಒಂದು ಕಾತರತೆಯನ್ನು ಜಾಸ್ತಿ ಮಾಡ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ. ಅವಾಗ ಅವ್ರು ಅಲ್ಲಿ ಬಂದಾಗ ಅಲ್ಲಿ ದೇವಸ್ಥಾನದ ಗೋಡೆ ಪೂರ್ಣ ಆಗಿರುತ್ತೆ. ಅಲ್ಲಿ ಅಮೃತ ಶಿಲೆಯ ನೆಲಗಟ್ಟು, ಬಿಳಿ ಬಣ್ಣದ ಗೋಡೆಗಳು, ಹರಳಿನ ತೂಗು ದೀಪಗಳ ನಡುವೆ ಕೆಲವೇ ದಿನದ ಹಿಂದೆ ಅಷ್ಟೇ ಸಿದ್ಧಗೊಂಡಿದ್ದವು. ಅಂದ್ರೆ ದೇವಸ್ಥಾನ ಪೂರ್ಣಗೊಂಡಿತ್ತು. ಹಳೆಯ ಅಮೃತ ಶಿಲೆ ದೇವಸ್ಥಾನ ಅದನ್ನ ಬದಲಾಯಿಸಿ ಬಣ್ಣ ಬಳಿದ ಗೋಡೆಗಳು ಕಾಣಿಸ್ತಾ ಇತ್ತು. ಹರಳಿನ ತೂಗು ದೀಪಗಳು ಎಲ್ಲಾ ಸಿದ್ಧ ಆಗಿತ್ತಂತೆ. ಅಲ್ಲಿ ಪೀಠದ ಮೇಲೆ ಹೊಂಬಣ್ಣದ ರಾಧಾ ಮಾಧವ ಮೂರ್ತಿಗಳಿಗೆ ನಮಸ್ಕರಿಸಿ ಪ್ರಭುಪಾದರು ಹಿಂದಿರುತ್ತಾರೆ. ದೇವಾಲಯದ ವಿಶಾಲ ಹಜಾರದಲ್ಲಿ ಬಂದು ತಮ್ಮ ಮೊದಲನೇ ಅಂತಾರಾಷ್ಟ್ರೀಯ, ಇದು ಅವರು ಎಲ್ಲಾ ದೇಶದಿಂದ ಬಂದಿರೋ ಶಿಷ್ಯರು ಸೇರಿರುವಂತ ಮೊದಲನೇ ಸಭೆ ಆಗಿರುತ್ತೆ. ಆ ಸಭೆಯನ್ನು ಕುರಿತು ಅವ್ರು ಮಾತಾಡಕ್ ಶುರು ಮಾಡ್ತಾರೆ. ಆ ಶಿಷ್ಯ ಸಮೂಹವನ್ನು ಕುರಿತು ಮಾತಾಡಲು ಅವ್ರು ವ್ಯಾಸಾಸನದ ಮೇಲೆ ಕೂತ್ಕೋತಾರೆ. ಅವಾಗ ಅವ್ರ ಶಿಷ್ಯರನ್ನೆಲ್ಲ ಮಾಯಾಪುರಕ್ಕೆ ಸ್ವಾಗತ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಈ ಮಾತನ್ನ ಹಿಂದೆ ಅವರ ಭಕ್ತಿ ವಿನೋದ್ ಠಾಕೂರ್ ಅವರ ಭವಿಷ್ಯವಾಣಿ ನಿಜವಾಯಿತು ಅಂತ ಅವರು ತುಂಬಾ ಖುಷಿ ಆಗುತ್ತೆ. ಅವಾಗ ಅವ್ರನ್ನ ನೋಡಿ ಅವರ ಶಿಷ್ಯರೆಲ್ಲರೂ ಜಯ ಜಯ ಪ್ರಭುಪಾದ ಅಂತ ಘೋಷಣೆ ಮಾಡ್ತಾರೆ. ಅವಾಗ ಅವ್ರು ಅನ್ಕೋತಾರೆ, ಇವ್ರು ಹೇಳಿದ್ದು ಭಕ್ತಿ ವಿನೋದ್ ಠಾಕೂರ್ ಅವರ ಭವಿಷ್ಯವಾಣಿ ನಿಜ ಆಯ್ತು ಅಂತ. ಭಕ್ತಿ ವಿನೋದ್ ಠಾಕೂರ್ ಏನ್ ಬರ್ದಿರ್ತಾರಪ್ಪ ಅಂದ್ರೆ,
ಭಾಗ್ಯಶಾಲಿಗಳಾದ ಇಂಗ್ಲಿಷರು, ಫ್ರೆಂಚರು, ರಷ್ಯನ್ನರು, ಜರ್ಮನರು ಮತ್ತು ಅಮೆರಿಕನ್ನರು ಪತಾಕೆ, ಮೃದಂಗ, ಕರತಾಳಗ ಹಿಡಿದು ತಮ್ಮ ಊರು ಕೇರಿಗಳಲ್ಲಿ ಕೀರ್ತನೆ ಮಾಡುವ ಆ ದಿನ ಎಂದು ಬಂದಿತ್ತು. ಅಂದ್ರೆ ಅವ್ರು ಅಂದಿರ್ತಾರೆ, ಎಲ್ಲಾ ದೇಶ, ಇಂಗ್ಲಿಷು, ಫ್ರೆಂಚು, ರಷ್ಯಾ, ಜರ್ಮನ್, ಅಮೆರಿಕ, ಈ ಎಲ್ಲಾ ದೇಶಗಳಿಂದ ಜನರು ಪತಾಕೆ ಇಟ್ಕೊಂಡು, ಮೃದಂಗ, ಕರತಾಳ ಇಟ್ಕೊಂಡು ಯಾವಾಗ ನಮ್ಮ ಈ ಕೇರಿಗಳಲ್ಲಿ ಬಂದು ಹರೇ ಕೃಷ್ಣ ಜಪ ಮಾಡ್ಕೊಂಡಿರ್ತಾರೆ, ಆ ದಿನ ಯಾವತ್ ಬರುತ್ತೆ ಅಂತ. ಈಗ ಅವ್ರ ಭವಿಷ್ಯವಾಣಿ ನಿಜವಾಯಿತು. ಅದೇ ತರ ಇಲ್ಲಿ ಎಲ್ಲಾ ದೇಶಗಳಿಂದಲೂ ಜನ ಬಂದಿದ್ರು. ಯಾವ ತರ ಬಂದಿದ್ರು? ಅವ್ರು ಯಾವ ಇಚ್ಛೆ ಪಟ್ಟಂಗೆ ಎಲ್ಲಾರು ಮೃದಂಗ, ಕರತಾಳ ಇಟ್ಕೊಂಡು ಹರೇ ಕೃಷ್ಣ ಜಪ ಮಾಡ್ಕೊಂಡು ಬಂದಿದ್ರು, ಸಂಕೀರ್ತನ ಮಾಡ್ಕೊಂಡು ಬಂದಿದ್ರು ಅಲ್ಲಿಗೆ. ಭಕ್ತಿ ವಿನೋದ ಠಾಕೂರ್ ಭವಿಷ್ಯವಾಣಿ ನನಸಾಗಿತ್ತು. ಈ ತರ ಅವರ ನುಡಿದಂತ ಭವಿಷ್ಯವಾಣಿ ನಿಜ ಆಗಿತ್ತು. ಆಮೇಲೆ ಅವ್ರು ಇನ್ನೂ ಮುಂದುವರೆದು ಹೇಳಿದ್ರು, ಬಹುಬೇಗ ಒಬ್ಬ ಸಂತ ಬರ್ತಾನೆ. ಅವ್ರು ಏನ್ ಮಾಡ್ತಾರೆ? ಪ್ರಭುಪಾದರ ಆಂದೋಲನವನ್ನು ಜಗತ್ತಿನಾದ್ಯಂತ ಸ್ಥಾಪಿಸ್ತಾನೆ. ಎಲ್ಲಾ ವಂಶ, ಅವ್ರ ವಂಶ ಹಿನ್ನೆಲೆ ಏನಾರು ಆಗಿರ್ಬೋದು, ಆ ಎಲ್ಲರಿಂದಲೂ ಸಹ ಭಕ್ತರನ್ನ ಸೃಷ್ಟಿ ಮಾಡ್ತಾನೆ. ಅವರೆಲ್ಲರೂ ತಮ್ಮ ವಾಸಸ್ಥಾನವನ್ನು ಬಿಟ್ಟು 100 ಮೈಲಿ ದೂರದಲ್ಲಿರೋ ಈ ಮಾಯಾಪುರಕ್ಕೆ ಬರ್ತಾರೆ ಅಂತ ಹೇಳಿರ್ತಾರೆ. ಆ ವ್ಯಕ್ತಿ ಯಾರು ಅಂದ್ರೆ ಇಲ್ಲಿ ನಾವು ಶೀಲ ಪ್ರಭುಪಾದರು ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಂತ ಶೀಲ ಪ್ರಭುಪಾದರು ಅವರ ಗುರುಗಳು ಅಥವಾ ಗುರುಗಳ ಆಸೆ ಪಟ್ಟಿದ್ದನ್ನ ಇಲ್ಲಿ ನೆರವೇರಿಸಿರೋದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಪ್ರಭುಪಾದರು ತಮ್ಮ ಆಚಾರ್ಯರು ತಮ್ಮನ್ನು ಒಂದು ಸಾಧನವಾಗಿ ಬಳಸಿದ್ದಾರೆ ನನ್ನನ್ನ ನಿಮಿತ್ತ ಮಾತ್ರ ಭವಸವ್ಯ ಸಾಚಿ, ನನಗೆ ನಮ್ಮ ಆಯುಧವನ್ನಾಗಿ ಅವ್ರು ಬಳಸ್ಕೊಂಡಿದ್ದಾರೆ ಅಂತ ಅವ್ರಿಗೆ ಪ್ರಭುಪಾದರು ಅನ್ಕೋತಾರೆ. ಆದ್ರೆ ಅವರ ಶಿಷ್ಯರು ಅವ್ರನ್ನೆಲ್ಲ ಯಾವ ತರ ಕಾಣ್ತಾ ಇರ್ತಾರೆ? ಅವರೆಲ್ಲರೂ ಚೈತನ್ಯ ಚರಿತಾಮೃತ ಮುಂತಾದವ್ರು ಬರ್ತಾರಲ್ಲ, ಆ ಗುರುಗಳ ತರನೇ ಇವರು ಭಗವಂತನ ಒಂದು ಅಭಿವ್ಯಕ್ತಿಯ ಸಮಗ್ರ ರೂಪ ಅಂತ ಅವ್ರ ಶಿಷ್ಯರು ತಿಳ್ಕೊತಾ ಇರ್ತಾರೆ. ಆವಾಗ ದೇವಾಲಯದ ಮೆಟ್ಟಿಲುಗಳಲ್ಲಿ ಮಹಡಿಗೆ ಹೋಗಿ ತಮ್ಮ ಕೊಠಡಿಗೆ ಹೋಗ್ತಾರೆ. ತಮ್ಮ 100 ಮಂದಿ ಆಧ್ಯಾತ್ಮಿಕ ಮಕ್ಕಳಿಗೆ ಆಶ್ರಯ ನೀಡುವ ತನ್ನ ಆ ಉದ್ದೇಶವನ್ನು ಆ ಕಟ್ಟಡವು ಈಡೇರಿಸಿದೆ. ಅಂದ್ರೆ ಇವತ್ತೆಲ್ಲರೂ ಸೇರಿರೋದು ಆ ಕಟ್ಟಡದಲ್ಲಿ ಅವ್ರಿಗೆ ತುಂಬಾ ಸಂತೃಪ್ತಿ ಆಗಿರುತ್ತೆ. ಆವಾಗ ಅವರು ಜಗತ್ತಿನಾದ್ಯಂತ ಬಂದಿರೋ ಅವರ ಶಿಷ್ಯ ಮುಖಂಡರನ್ನ ಎಲ್ಲರನ್ನು ಬರಮಾಡಿಕೊಂಡು ಅವ್ರ ಜೊತೆ ಮಾತಾಡ್ತಾರೆ. ಅವರ ಪುಸ್ತಕ ವಿತರಣೆಗಳ ಬಗ್ಗೆ, ಅವ್ರು ಹೇಳಿದಂತ ಪ್ರೋತ್ಸಾಹಕರ ಸುದ್ದಿ, ಈ ತರ ಎಲ್ಲ ತುಂಬಾ ಚೆನ್ನಾಗಿ ಖರ್ಚಾಗ್ತಾ ಇದೆ, ಪುಸ್ತಕ ಎಲ್ಲ ಕಡೆ ಚೆನ್ನಾಗಿ ಸೇಲ್ ಆಗ್ತಾ ಇದೆ, ಈ ವಿಷಯಗಳೆಲ್ಲ ಕೇಳಿ ಅವ್ರಿಗೆ ಖುಷಿ ಆಗುತ್ತೆ. ಮತ್ತೆ ಅದ್ ಮಾಡೋ ಆ ತರ ಪುಸ್ತಕ ವಿತರಣೆ ಆಗೋವಾಗ ಏನೇನ್ ಸಮಸ್ಯೆ ಆಗುತ್ತೆ ಅವುಗಳನ್ನೆಲ್ಲ ಚರ್ಚೆ ಮಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಈ ದೇವಾಲಯದಲ್ಲಿ ಹಗಲು ರಾತ್ರಿ ನಿರಂತರವಾಗಿ ಕೀರ್ತನೆ ಮಾಡ್ಕೊಂತ ಪುಣ್ಯಧಾಮದ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ. ಆದ್ರೆ ನೀವು ಕೀರ್ತನೆ ಮಾಡ್ತಾ ಇರ್ಬೇಕು. ಆದ್ರೆ ಶ್ರೀಮದ್ ಭಾಗವತದ ತರಗತಿಗೆ ಮಾತ್ರ ಬರ್ಬೇಕು ಎಲ್ಲರೂ. ಆ ಸಮಯದಲ್ಲಿ ಮಾತ್ರ ಕೀರ್ತನೆ ನಿಲ್ಬೇಕು. ಉಳಿದ ಎಲ್ಲಾ ಸಮಯದಲ್ಲೂ ಇಲ್ಲಿ ಕೀರ್ತನೆ ನಡೀತಾ ಇರ್ಲಿ ಅಂತ ಅವ್ರು ಹೇಳ್ತಾರೆ. ಆ ಧಾಮದಲ್ಲಿ ತನ್ನ ಎಲ್ಲಾ ಭಕ್ತರು ಸಂತೋಷವಾಗಿ ಇರ್ಲಿ, ಅಲ್ಲಿ ಬಂದಿರ್ಲಿ ಅನ್ನೋದು ಅವ್ರ ಇಚ್ಛೆ ಆಗಿತ್ತು. ಅದೇ ತರ ಎಲ್ಲಾರು ಬಂದಿದ್ರು. ಅದ್ರಲ್ಲಿ ಬಂದಿರೋ ಮುಖ್ಯವಾದ ಯಾರು ಅಂದ್ರೆ ಭಾರತದ ಅನುಭವ ಹೊಂದಿದೆ ಜಯಪತಾಕ್ ಸ್ವಾಮಿ ಮತ್ತು ಅಚ್ಯುತಾನಂದ ಸ್ವಾಮಿ. ಇವರು ಏನ್ ಮಾಡ್ತಾ ಇದ್ರು? ಅವರಿಗೆ ಭಾರತ ಮುಂಚೆನೆ ಗೊತ್ತಿತ್ತು. ಆದ್ರಿಂದ ಅಲ್ಲಿರೋ ಪುಣ್ಯಕ್ಷೇತ್ರಗಳಿಗೆ, ಪರಿಕ್ರಮಗಳಿಗೆ ಮುಂತಾದಕ್ಕಾಗಿ ಅಲ್ಲಿ ಬಂದಿರೋ ಎಲ್ಲಾ ಭಕ್ತರನ್ನು ಕರ್ಕೊಂಡು ಹೋಗ್ತಾರೆ. ಇದು ಬೇರೆ ಭಕ್ತರಿಗೆ ಮೊದಲನೇ ಯಾತ್ರೆ ಆಗಿರುತ್ತೆ. ಇದು ಯಾತ್ರೆಯ ಮೊದಲ ಅರ್ಧ ಭಾಗ. 10 ದಿನಗಳ ನಂತರ ಅವರೆಲ್ಲರೂ ವೃಂದಾವನಕ್ಕೆ ಹೋಗೋ ಒಂದು ಕಾರ್ಯಕ್ರಮನೂ ಸಹ ಇರುತ್ತೆ. ಈ ಮಾಯಾಪುರದಲ್ಲಿ ಸೇರಿರೋ ಈ ಭಕ್ತರು ಯಾರಾಗಿದ್ರಪ್ಪ ಅಂದ್ರೆ, ಈ ಜಗತ್ತಿನಲ್ಲಿ ಎಲ್ಲಿ ನಾವು ರಜೋಗುಣ ತಮೋಗುಣ ತುಂಬಾ ಪ್ರಬಲವಾಗಿದೆ ಅಂತೀವೋ ಅಂತ ಪ್ರದೇಶದಿಂದ ಬಂದವರಾಗಿರ್ತಾರೆ. ಅವರು ಆ ಪ್ರದೇಶಗಳಲ್ಲಿ ಪ್ರಚಾರ ಮಾಡಿದವರಾಗಿರ್ತಾರೆ. ಪ್ರತಿದಿನ ಅವರು ಪ್ರಾಪಂಚಿಕ ಜನರೊಂದಿಗೆ ಬೆರಿಬೇಕಾಗಿರುತ್ತೆ. ಆದ್ರಿಂದ ಅವ್ರಿಗೆ ತುಂಬಾ ಆಯಾಸ ಆಗ್ತಾ ಇರುತ್ತೆ. ಈ ತೀರ್ಥಯಾತ್ರೆ ಅನ್ನೋದು ಏನಾಗುತ್ತೆ? ಈ ತೀರ್ಥಯಾತ್ರೆಗೆ ಬನ್ನಿ ಅಂತ ಪ್ರಭುಪಾದರು ಕರೆದಿದ್ದ ಉದ್ದೇಶ ಏನು? ಅವ್ರು ಯಾವಾಗ್ಲೂ ರಜೋಗುಣ ತಮೋಗುಣದಿಂದ ಇರೋ ಜನರೊಂದಿಗೆ ಬೆರೀತಾ ಇರ್ತಾರೆ. ಅವ್ರಿಗೆ ಆಯಾಸ ಆಗಿರುತ್ತೆ. ಆಯಾಸವನ್ನು ಪರಿಹರಿಸ್ಕೊಳ್ಳಿ ಇಲ್ಲಿ ಬಂದು ಅನ್ನೋದು ಅವರ ಉದ್ದೇಶ ಆಗಿತ್ತು ಈ ತೀರ್ಥಯಾತ್ರೆ. ಮತ್ತೆ ಅವರ ಆಯಾಸ ಪರಿಹರಿಸೋದು ಒಂದೇ ಅಲ್ಲ, ಅವ್ರ ಆತ್ಮನ್ನು ಸಹ ಆಂತರಿಕವಾಗಿ ಅವ್ರು ಶುದ್ಧಗೊಳ್ಳಕ್ಕೆ ಒಂದು ಅವಕಾಶ ಬೇಕಾಗಿರುತ್ತೆ, ಪರಿಶುದ್ಧರಾಗಲು. ಈ ಒಂದು ಅವಕಾಶವನ್ನು ಪ್ರಭುಪಾದರು ಕಲ್ಪಿಸಿ ಕೊಟ್ಟಿರ್ತಾರೆ. ಆದ್ರೆ ಅವ್ರು ಎಲ್ಲರೂ ಯಾರಾಗಿರ್ತಾರೆ ಅಂದ್ರೆ, ಹುಟ್ಟಿನಿಂದ ಆಗ್ಲಿ ಸಂಸ್ಕೃತ, ವೇದ ಅಥವಾ ಜ್ಞಾನ ಈ ಯಾವ್ದ್ರಲ್ಲೂ ಅವ್ರು ಉನ್ನತಿ ಪಡೆದಿರಲಿಲ್ಲ. ಆದ್ರೆ ಅವರು ಪ್ರಭುಪಾದರನ್ನು ಅಂಗೀಕರಿಸಿದ್ರು. ಪ್ರಭುಪಾದರು ಹೇಳಿ ಏನ್ ಹೇಳ್ತಾರೋ ಅದನ್ನ ಮಾಡ್ತೀವಿ ಅಂತ ಅವರ ಏನ್ ನಿರ್ದೇಶನ ಕೊಡ್ತಾರೋ ಆ ತರ ನಡ್ಕೋತೀವಿ ಅಂತ ಅದೊಂದೇ ದೃಢ ನಂಬಿಕೆಯಿಂದ ಅವರೆಲ್ಲ ಬಂದಿರೋರಾಗಿದ್ರು. ಇದು ಅವರಿಗೆ ಭಕ್ತರು ಅನ್ನಿಸ್ಕೊಳಕ್ಕೆ ಅವ್ರಿಗೊಂದು ಅರ್ಹತೆಯನ್ನು ದೊರಕಿಸ್ಕೊಟ್ಟಿತ್ತು ಅಂತ ಇಲ್ಲಿ ಹೇಳ್ತಾರೆ.
ಆದ್ರಿಂದಾನೇ ಅವರು ಈ ವೃಂದಾವನ ಧಾಮವನ್ನು ಅರ್ಥ ಮಾಡಿಕೊಳ್ಳಲು ಬಂದ ಅಧಿಕೃತ ಅಭ್ಯರ್ಥಿಗಳಾಗಿದ್ರು. ಅವರು ನಿಜವಾದ ಅಭ್ಯರ್ಥಿಗಳು. ಇದು ಧಾಮ ಅಂದ್ರೆ ಏನು ಅಂತ ತಿಳ್ಕೊಳಕ್ ಬಂದಿರೋ ಒಳ್ಳೆ ಸ್ಟೂಡೆಂಟ್ಸ್ ಆಗಿದ್ರು ಅವರು. ಅವ್ರು ಏನ್ ಮಾಡ್ತಾರೆ, ಮಾಯಾಪುರದ ಗಂಗೆಯಲ್ಲಿ ಮತ್ತು ವೃಂದಾವನದ ಯಮುನೆ ನದಿಯಲ್ಲಿ ಮಿಂದು ಅವರು ತಮ್ಮ ಚೈತನ್ಯವನ್ನು ವಾಪಸ್ ಪಡ್ಕೋತಾ ಇದ್ರು ಮತ್ತು ಹೆಚ್ಚಿನ ಪ್ರಚಾರ ಕಾರ್ಯಕ್ಕಾಗಿ ಹೊಸ ಚೈತನ್ಯವನ್ನು ಗಳಿಸ್ಕೊತಾ ಇದ್ರು. ಈ ತರ ಚೈತನ್ಯ ಗಳಿಸಿ ಅವರು ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿದ್ದ ತಮ್ಮ ಕೇಂದ್ರಗಳಿಗೆ ವಾಪಸ್ ಹೋಗ್ತಾ ಇದ್ರು. ಈ ಸಮಯದಲ್ಲಿ ನರೋತ್ತಮ ದಾಸ ಠಾಕೂರ್ ಹಾಡಿರುವ ಒಂದು ಧಾಮವನ್ನು ಕುರಿತು ಹಾಡಿರುವ ಹಾಡನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದು ಯಾತ್ರಾರ್ಥಿಗಳಿಗೆ ಇರಬೇಕಾದ ನಿಜವಾದ ಅರ್ಹತೆಯನ್ನು ವರ್ಣಿಸುತ್ತಂತೆ. ಈ ವೃಂದಾವನದ ಶಾಶ್ವತ ಸಹಚರರು ನವದ್ವೀಪದ ಶಾಶ್ವತ ಸಹಚರರಿಂದ ಭಿನ್ನರಲ್ಲವೆಂದು ಯಾರ ಬುದ್ಧಿಯು ಗ್ರಹಿಸುವುದು ಅಂತವರು ನಂದ ಮಹಾರಾಜನ ಪುತ್ರರಾದ ಶ್ರೀಕೃಷ್ಣನ ಸೇವೆಯನ್ನು ಗಳಿಸುತ್ತಾರೆ. ಅಂದ್ರೆ ವೃಂದಾವನದ ಶಾಶ್ವತ ಸಹಚರರು ನವದ್ವೀಪದ ಶಾಶ್ವತ ಸಹಚರರಿಂದ ಭಿನ್ನ ಅಲ್ಲ, ಅವರಿಬ್ರು ಒಂದೇ ಅಂತ ಯಾರು ಗ್ರಹಿಸ್ತಾರೋ, ಯಾರು ತಿಳ್ಕೊಂತಾರೋ ಅಂತವರು ನಂದ ಮಹಾರಾಜನ ಪುತ್ರನಾದ ಕೃಷ್ಣನ ಸೇವೆಯನ್ನು ಗಳಿಸ್ತಾರೆ, ಕೃಷ್ಣನ ಸೇವೆ ಮಾಡೋ ಅರ್ಹತೆ ಪಡ್ಕೋತಾರೆ ಅಂತ ಇಲ್ಲಿ ಹೇಳ್ತಾ ಇದೆ ಅವರ ಉಲ್ಲೇಖ ಮಾಡಿರೋ ಮಾತಿನ ಅರ್ಥ. ಈ ಭಾಗ್ಯಶಾಲಿಗಳು ಪುಣ್ಯಧಾಮವನ್ನು ಸೇವೆಯ ವಸ್ತುವನ್ನಾಗಿ ಗ್ರಹಿಸುತ್ತಾರೆ. ಅವರು ಸೇವೆಯನ್ನು ಮಾಡುವಂತ ಅವಕಾಶನೂ ಗಳಿಸ್ಕೊಂತಾರೆ. ಅಂತ ಭಾಗ್ಯಶಾಲಿಗಳು ಈ ಪುಣ್ಯಧಾಮದ ಸೇವೆಯನ್ನು ಸಹ ಪುಣ್ಯಧಾಮ ಸೇವೆ ಮಾಡಕ್ಕೆ ಒಂದು ವಸ್ತು ಅಂತಾನೆ ತಿಳ್ಕೊತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಈ ದಿವ್ಯ ನೇತ್ರಗಳು ನವದ್ವೀಪದ ಧಾಮದ ಶಾಶ್ವತ ಪರಿಪೂರ್ಣ ಸಹಚರರಿಂದ ತೆರೆಯಲ್ಪಡುತ್ತದೆ. ಆದ್ದರಿಂದ ಉತ್ಸಾಹಿಗಳಾದರೂ ತಮ್ಮ ನೇತ್ರಗಳಿಂದ ನವದ್ವೀಪ ಪುಣ್ಯಧಾಮವೆಂಬ ಓರೆಗಲ್ಲನ್ನು ಅರಿತುಕೊಳ್ಳಬೇಕು. ಆ ಬಳಿಕ ಮೊದಲು ನಾವು ನವದ್ವೀಪದ ಪುಣ್ಯಧಾಮವನ್ನು ತಿಳ್ಕೊಬೇಕಂತೆ. ಆ ಬಳಿಕ ವೃಂದಾವನ ಅಭಿನ್ನವಾಗಿರುವ ನವದ್ವೀಪದ ಪುಣ್ಯಧಾಮದಲ್ಲಿ ಅವರು ನೆಲೆಸಬೇಕು ಮತ್ತು ತಮ್ಮ ಶಾಶ್ವತ ಪರಿಪೂರ್ಣ ಆಧ್ಯಾತ್ಮಿಕ ದೇಹಗಳ ಮೂಲಕ ಸೇವೆ ಸಲ್ಲಿಸಬೇಕು. ಅಂದ್ರೆ ಮೊದಲು ಅವರು ವೃಂದಾವನ ಮತ್ತು ನವದ್ವೀಪದಲ್ಲಿರುವ ಅವರ ಭಗವಂತನ ಸಹಚರರು ಇಬ್ರು ಬೇರೆ ಬೇರೆ ಅಲ್ಲ ಅಂತ ಅವ್ರು ಗ್ರಹಿಸ್ಬೇಕಂತೆ. ಅವಾಗ ಅವ್ರು ಕೃಷ್ಣನ ಸೇವೆ ಮಾಡೋದಕ್ಕೆ ಅರ್ಹತೆ ಬರುತ್ತೆ. ಅವಾಗ ಅಂತ ಭಾಗ್ಯಶಾಲಿಗಳು ಈ ಧಾಮದಲ್ಲಿ ನಮ್ಗೆ ಸೇವೆ ಮಾಡಕ್ ಒಂದು ಅವಕಾಶ ಇದೆ ಅನ್ನೋದನ್ನ ತಿಳ್ಕೊತಾರಂತೆ. ಆಮೇಲೆ ಅವರು ಮೊದಲು ನವದ್ವೀಪ ಪುಣ್ಯಧಾಮವನ್ನ ತಿಳ್ಕೊಬೇಕು, ಆಮೇಲೆ ವೃಂದಾವನವನ್ನು ತಿಳ್ಕೊಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅವರು ಶಾಶ್ವತವಾಗಿ ಇಲ್ಲಿ ನೆಲೆಸಿ ಅದನ್ನ ತಮ್ಮ ಪರಿಪೂರ್ಣ ಆಧ್ಯಾತ್ಮಿಕ ಸೇವೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದ್ರು ಇಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರು ಎಲ್ಲಾ ಕಡೆ ಅವ್ರು ಯಾವಾಗೂ ಅವ್ರ ಭಕ್ತರೆಲ್ಲ ಬೇರೆ ಬೇರೆ ಕಡೆ ಅವರು ಕೆಲಸ ಮಾಡ್ಕೊಂಡೇ ಪ್ರಭುಪಾದ್ರು ಯಾವಾಗೂ ಸಂಚಾರದಲ್ಲಿ ಇರ್ತಾ ಇದ್ರು. ಈಗಲೇ ಪ್ರಭುಪಾದ್ರು ಭಾರತಕ್ಕೆ ಬಂದಿರೋದು. ಆದ್ರಿಂದ ಅವರು ಈ ಪ್ರದೇಶಕ್ಕೆ ಪ್ರಭುಪಾದ್ರು ಇರುವಾಗ್ಲೇ ಎಲ್ಲರೂ ಭೇಟಿ ಕೊಡ್ಬೇಕು ಅಂತ ಅವರು ನೋಡಲು ಎಲ್ಲಾರು ಬಂದಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ರು. ಆದ್ರಿಂದ ಅವ್ರು ಯಾವಾಗ ಪ್ರಭುಪಾದರು ಮಾಯಾಪುರ ಅಥವಾ ವೃಂದಾವನದಲ್ಲಿ ಇರ್ತಾರೋ ಅವಾಗೆಲ್ಲ ಪ್ರಭುಪಾದರು ವಾಯುವಿಹಾರಕ್ಕೆ ಹೋದಾಗ ಅವ್ರ ಜೊತೆಯಲ್ಲಿ ಅಲ್ಲಿರೋ ಭಕ್ತರೆಲ್ಲರೂ ಹೋಗ್ತಾ ಇದ್ರಂತೆ. ಅದು ಅವ್ರಿಗೆ ಒಂದು ಉತ್ಸಾಹದ ಕೊಡುವಂತ ವಿಷಯ ಆಗಿತ್ತು. ಆದ್ರೆ ಈ ಬಾರಿಯಲ್ಲಿ ಮಾಯಾಪುರದಲ್ಲಿ ಅಂತಾರಾಷ್ಟ್ರೀಯ ಕುಟುಂಬದಿಂದ ಜಗತ್ತಿನ ಎಲ್ಲಾ ಕಡೆಯಿಂದ ಅವ್ರ ಭಕ್ತರು ಬಂದಿದ್ರಲ್ಲ, ಇದು ಪ್ರಭುಪಾದರಿಗೆ ತುಂಬಾ ಖುಷಿಯನ್ನು ನೀಡುವಂತ ವಿಷಯ ಆಗಿತ್ತು. ಸಾಧ್ಯವಾದ್ರೆ ಎಲ್ಲಾ ಭಕ್ತರು ಅಲ್ಲೇ ನೆಲೆಸಿ ಸಂಕೀರ್ತನೆ ಮಾಡ್ಕೊಂಡು ಇರ್ಬೇಕು ಅಂತ ಪ್ರಭುಪಾದರು ಯೋಚಿಸಿದ್ರು. ಆದ್ರೆ ಅದೇ ಸಮಯದಲ್ಲಿ ಅವ್ರು ಇನ್ನೂ ಒಂದು ಯೋಚನೆ ಮಾಡಿದ್ರು, ಪ್ರಚಾರನೆ ದೃಷ್ಟಿಯಿಂದ ಅವ್ರು ಎಲ್ಲ ಅಲ್ಲೇ ಇರೋದು ಸರಿನೂ ಅಲ್ಲ, ಆದ್ರಿಂದ ಎಲ್ಲಾರು ಮತ್ತೆ ವಾಪಸ್ ಹೋಗ್ಲೇಬೇಕಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವರೆಲ್ಲ ಕೆಳಗಡೆ ಕೀರ್ತನೆ ಮಾಡಿ 24 ಗಂಟೆನು ಅಂತ ಹೇಳಿದ್ರಲ್ಲ, ಆ ತರ ಕೀರ್ತನೆಯನ್ನ ಮಾಡ್ತಾ ಇರ್ತಾರೆ ಅವ್ರ ಭಕ್ತರೆಲ್ಲ. ಅದನ್ನ ಅವರು ದೇವಸ್ಥಾನದ ಉಪ್ಪರಿಗೆಯಲ್ಲಿ ಕುಳಿತು ಆ ಕೀರ್ತನೆಯನ್ನು ಕೇಳಿ ಅವ್ರು ತುಂಬಾ ಸಂತೃಪ್ತರಾಗಿರ್ತಾರೆ. ಎಲ್ಲಾ 14 ಲೋಕಗಳಲ್ಲೂ ಸಹ ಪುಣ್ಯನಾಮ ಕೀರ್ತನೆಗಿಂತ ಮಿಗಿಲಾದ ಬೆಲೆಯುಳ್ಳದು ಯಾವುದೂ ಇಲ್ಲ ಅಂತ ಭಕ್ತಿ ವಿನೋದ ಠಾಕೂರ್ ಅವರು ಹೇಳಿರ್ತಾರೆ. ಅದೇ ತರ ಇವತ್ತಲ್ಲಿ ಸಂಕೀರ್ತನೆ ನಡೆಯೋದು ನೋಡಿ ಪ್ರಭುಪಾದರಿಗೆ ತುಂಬಾ ಖುಷಿಯಾಗಿರುತ್ತೆ. ಅದೇ ತರ ಪ್ರಭುಪಾದರ ಕೋರಿಕೆಯ ಮೇಲೆಗೆ JCB ಎಲ್ಲಾ ಸದಸ್ಯರು ಮಾಯಾಪುರದಲ್ಲಿ ಒಟ್ಟುಗೂಡಿರ್ತಾರೆ. ಜಗತ್ತಿನಾದ್ಯಂತ ಇಸ್ಕಾನ್ ಪ್ರಚಾರ ಕಾರ್ಯ ಚಟುವಟಿಕೆಗಳನ್ನು ಕುರಿತು ಚರ್ಚಿಸಿ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ತಗೊಳ್ಳೋದು ಆ ಸಭೆಯ ಉದ್ದೇಶ ಆಗಿರುತ್ತೆ. ಅವರೆಲ್ಲರೂ ಪ್ರಭುಪಾದರ ಸಮ್ಮುಖದಲ್ಲಿ ಕೂಡಿರೋದು ಇದೇ ಮೊದಲನೇ ಸಾರಿ ಆಗಿರುತ್ತೆ. ಸಭೆ ನಡೆಸುವ ಕಾರ್ಯವಿಧಾನಗಳನ್ನು ಪ್ರಭುಪಾದರು ಅವ್ರಿಗೆಲ್ಲ ತಿಳಿಸ್ಕೊಡ್ತಾರೆ. ಸುಮ್ನೆ ಕೂತ್ಕೊಂಡು ಕಾಲಹರಣ ಮಾಡ್ಬಾರ್ದು. ಇಲ್ಲಿ ನೀವು ಯಾರಿಗೆ ಏನ್ ಅನ್ಸುತ್ತೋ ಎಲ್ಲಾರು ಒಬ್ಬೊಬ್ರು ಒಂದ್ ಸಲಹೆ ಕೊಡ್ಬೇಕು. ಆಮೇಲೆ ಆ ಸಲಹೆ ಸರಿನೋ ತಪ್ಪು ಅಂತ ಎಲ್ಲಾರು ಚರ್ಚೆ ಮಾಡ್ಬೇಕು. ಆಮೇಲೆ ಆ ಚರ್ಚೆ ಮಾಡಿದ್ದಕ್ಕೆ ಸರಿ ಅನ್ನೋ ತಪ್ಪು ಅನ್ನೋದಕ್ಕೆ ಮತ ಹಾಕ್ಬೇಕು. ಆಮೇಲೆ ಅದರಿಂದ ಯಾವ ತೀರ್ಮಾನಕ್ಕೆ ಬಂದ್ರಿ ಅನ್ನೋದನ್ನ ಪುಸ್ತಕದಲ್ಲಿ ಬರಿಬೇಕು. ಆಮೇಲೆ ನೀವು ಒಂದು ವರ್ಷ ಈ ವರ್ಷ ಆದ್ಮೇಲೆ ಈ 1 ವರ್ಷದವರೆಗೂ ನೆಕ್ಸ್ಟ್ ಮುಂದಿನ ವರ್ಷದವರೆಗೂ ಏನೇನ್ ಮಾಡ್ತೀರಾ ಅನ್ನೋದನ್ನ ನೀವು ಚಿಂತೆ ಮಾಡ್ಬೇಕು. ಅದ್ರ ತರನೇ
ನೀವು ಆ ಕೆಲಸಗಳನ್ನ ಕಾರ್ಯರೂಪಕ್ಕೆ ತರಬೇಕು ಮುಂದಿನ ವರ್ಷ. ಆಮೇಲೆ ಮತ್ತೆ ಮುಂದಿನ ವರ್ಷ ಸಭೆ ಸೇರಿ ಚರ್ಚೆ ಮಾಡಬೇಕು. ಆ ಸಭೆನ ತುಂಬಾ ಗಂಟೆಗಟ್ಟಲೆ ಹೇಳಿದ್ರೆ ಪ್ರಭುಪಾದರಿಗೆ ಇಷ್ಟ ಇರಲಿಲ್ಲ. ಅದನ್ನ ಸೂಕ್ಷ್ಮವಾಗಿ ಚಿಕ್ಕ ಚಿಕ್ಕ ವಿಷಯಗಳಾಗಿ ಅದನ್ನ ಚಿಕ್ಕ ವಿಷಯ ಆಗಿರ್ಬೇಕು, ಗಂಭೀರವಾಗಿ ಚರ್ಚೆ ನಡೆಸಬೇಕು. ಇದು ಅದೇ ತರ ಅವ್ರು ಶಿಷ್ಯರು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಅವ್ರಿಗೆ ತುಂಬಾ ಸಂತೃಪ್ತಿ ಆಗುತ್ತೆ. ಆದ್ರೆ ಇತ್ತೀಚೆಗೆ ಚೈತನ್ಯ ಚರಿತಾಮೃತ ಮುಂಗಡ ಪ್ರತಿಗಳು ಸಹ ಬಂದಿರುತ್ತೆ. ಅದು ಮಾಯಾಪುರದ ಈ ಉತ್ಸವದಲ್ಲಿ ಒಂದು ವಿಶೇಷ ಕಳೆ ಕೊಟ್ಟಿರುತ್ತೆ. ಆ ಸಂಪುಟದಲ್ಲಿ 7ರಿಂದ 11 ಅಧ್ಯಾಯದವರೆಗಿನ ಆದಿಲೀಲೆ ಒಳಗೊಂಡಿರುತ್ತೆ ಆ ಪುಸ್ತಕ. ಅದ್ರ ಜೊತೆಗೆ ಅಲ್ಲಿ ಆ ಸಂದರ್ಭಕ್ಕೆ ಬೇಕಾಗಿರೋ ಸಾಂದರ್ಭಿಕವಾಗಿ ಬರೆದಿ ಅವ್ರ ಶಿಷ್ಯರೇ ರಚಿಸಿದ ವರ್ಣಚಿತ್ರಗಳು ಸಹ ಅದರಲ್ಲಿ ಇರುತ್ತೆ. ಮುಖ್ಯವಾಗಿ ಅದರಲ್ಲಿ ಇದ್ದಿದ್ದು 9ನೇ ಅಧ್ಯಾಯದಲ್ಲಿ ಚೈತನ್ಯ ಪ್ರಭುಗಳು ಸ್ಥಾಪಿಸಿದ ಸಂಕೀರ್ತನ ಆಂದೋಲನವನ್ನ ಕೊಂಡಾಡ್ತಾ ಇರುತ್ತೆ. ಅದರಲ್ಲಿ ಪ್ರತಿ ಶ್ಲೋಕಗಳು ಸಹ ಅಲ್ಲಿ ಏನೇನ್ ವರ್ಣನೆ ಮಾಡಿರುತ್ತೋ ಅದೇ ತರ ಇಲ್ಲಿ ಸಂಕೀರ್ತನೆ ನಡೀತಾ ಇರುತ್ತೆ. ಅದನ್ನ ನೋಡಿ ಆ ಪ್ರಭುಪಾದರು ಎಷ್ಟು ಅದನ್ನ ಅನುಸರಿಸ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಈ ಕೃಷ್ಣ ಪ್ರಜ್ಞೆ ಅನ್ನೋದು ಚೈತನ್ಯ ಮಹಾಪ್ರಭುಗಳು ಬಿತ್ತಿದ ಸ್ಥಳವೆಂದು ನವದ್ವೀಪ ಧಾಮವನ್ನು ಕೃಷ್ಣ ದಾಸ ಕವಿರಾಜರು ವರ್ಣಿಸ್ತಾರೆ. ಈಗ ನವದ್ವೀಪ ಅನ್ನೋದು ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಯಜ್ಞವನ್ನು ಸ್ಥಾಪಿಸಿದ ಸ್ಥಳ ಅಂತ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅದೇ ತರ ಈ ಪ್ರಭುಪಾದರು ಹೇಳ್ತಾರೆ, ಈ ಅಂತಾರಾಷ್ಟ್ರೀಯ ಇಸ್ಕಾನ್ ಅನ್ನೋದು ಸಹ ಆ ಚೈತನ್ಯ ವೃಕ್ಷದ ಒಂದು ಶಾಖೆ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊತಾರೆ. ಪ್ರಭುಪಾದರ ಚೈತನ್ಯ ಚರಿತಾಮೃತದ ಅನುವಾದ ಈ ವ್ಯಾಖ್ಯಾನವು ಚೈತನ್ಯ ವೃಕ್ಷದ ಫಲವಾಗಿತ್ತು. ಅದು ಪೂರ್ಣವಾಗಿ ಅಧಿಕೃತವಾಗಿತ್ತು ಮತ್ತು ಪರಂಪರಾಗತವಾಗಿತ್ತು. ಈ ಇಸ್ಕಾನ್ ಅನ್ನೋದು ಅದೇ ತರ ಇದೆ, ಆ ವೃಕ್ಷದ ಒಂದು ಶಾಖೆ ತರನೇ ಇದೆ. ಅದು ಅಧಿಕೃತವಾಗಿದೆ ಮತ್ತು ಪರಂಪರಾಗತವಾಗಿದೆ ಮತ್ತು ಭೌತಿಕತೆ ಮತ್ತು ತಾಂತ್ರಿಕತೆಗಳಿಂದ ಕೂಡಿರಲಿಲ್ಲ. ಭಕ್ತಿ ಸೇವೆಯನ್ನು ವ್ಯಾಪಕವಾಗಿ ಹರಡಬೇಕೆಂದು ಚೈತನ್ಯ ಮಹಾಪ್ರಭುಗಳ ಆಸೆಯು ಪ್ರತಿಯೊಬ್ಬನ ಆಸೆ ಆಗಬೇಕು ಎಂಬುದನ್ನು ಅವರ ಬೋಧನೆಗಳು ಒತ್ತಿ ಹೇಳಿದವು. ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರಿಂದ ಪ್ರಭುಪಾದರು ನಿರೀಕ್ಷಿಸುವುದೇನು ಎಂಬ ಬಗ್ಗೆ ಅದು ಯಾವುದೇ ಸಂದೇಹವನ್ನು ಉಳಿಸಿರಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಪೇಜ್ ಇದೆ, ಹೇಳ ಅಥವಾ ನಿಲ್ಲಿಸ್ಲ ಮಾತಾಜಿ? ಟೈಮ್ ಆಯ್ತು. ಅದೇ 6:15 ಆಗ್ತಾ ಇದೆ ಮಾತಾಜಿ. ಅದೇ ನಿಲ್ಲಿಸ್ತೀನಿ ಮಾತಾಜಿ. ನಾನು ಮಂಡೆ ಇಲ್ಲಿಂದಾನೆ ಕಂಟಿನ್ಯೂ ಮಾಡಿ ಮತ್ತೆ. ಸರಿ ಸರಿ, ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಂಡ್ ಮಾಡ್ತೀನಿ ಮಾತಾಜಿ. ಓಕೆ ಮಾತಾಜಿ ಅಟೆಂಡೆನ್ಸ್ ಹಾಕ್ಬೇಕು ಮಾತಾಜಿ. ಹಾಕಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು.